राम राम हरि हरि हरे कृष्णा कृष्ण कृष्ण हरे 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 राम हरे राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्री राधा कृष्ण पादान सहगण ललिता श्री विशाखान्वितांश हे कृष्णा करुणा सिंधु दीनबंधु जगतपते गोपीश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छा कल्पतरुश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामी नामिने नमस्ते सरस्वती देवी गौरवाणी प्रचारिणी निर्विशेष शून्यवादी पाश्चात्यदेशतारिणी जय श्री कृष्ण चैतन्य प्रभु नित्यानंद श्री द्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ 3ನೇ ಹಂತದ ಈಶೋಪನಿಷತ್ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸ್ಕ್ರೀನ್ ಕಾಣ್ತಿದಲ್ವಾ? ಕಾಣಿಸ್ತಾ ಇದೆ ಮಾತಾಜಿ. ಓಕೆ. ಇವತ್ತಿನ ಒಂದು ಮಂತ್ರ ತಿಳ್ಕೊಳ್ಳಿಕ್ಕೆ ಇರುವಂತದ್ದು ನಾವು 9ನೇದು 8ನೇ ಮಂತ್ರದವರೆಗೂ ನೀವು ನಿನ್ನೆ ತಿಳ್ಕೊಂಡಿದ್ದೀರಾ. ಏನೆಲ್ಲ ತಿಳ್ಕೊಂಡ್ರಿ? 8ನೇ ಮಂತ್ರದಲ್ಲಿ ಏನೆಲ್ಲ ವಿಚಾರ ಇತ್ತು ಅಂತ ಯಾರಾದ್ರೂ ಹೇಳ್ತೀರಾ? ಮುಂದುವರ್ಸೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಭಗವಂತನ ದೇಹಕ್ಕೂ ನಮ್ಮ ದೇಹಕ್ಕೂ ಇರುವ ವ್ಯತ್ಯಾಸಗಳನ್ನ ತಿಳ್ಕೊಂಡ್ರಿ ಮಾತಾಜಿ 8ನೇ ಮಂತ್ರದಲ್ಲಿ. ನಮ್ಮ ದೇಹ ಬಂದು ಸ್ಥೂಲ ಮತ್ತು ಸೂಕ್ಷ್ಮ ಶರೀರದಿಂದ ಆಗಿರುತ್ತೆ. ಆದ್ರೆ ಭಗವಂತನಿಗೆ ಯಾವುದೇ ಆತ್ಮಕ್ಕಾಗ್ಲಿ ದೇಹಕ್ಕಾಗ್ಲಿ ಯಾವುದೇ ವ್ಯತ್ಯಾಸ ಇರಲ್ಲ ಅಂತ ತಿಳ್ಕೊಂಡ್ವಿ ಮಾತಾಜಿ. ಅವರು ಸಚ್ಚಿದಾನಂದ ಸ್ವರೂಪ ಭಗವಂತ ಅಂತ ತಿಳ್ಕೊಂಡ್ವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಪಂಚ ಮಾತಾಜಿ. ವಿಗ್ರಹಕ್ಕೂ ಭಗವಂತನ ಮೂಲ ಸ್ವರೂಪಕ್ಕೂ ಭೇದವಿಲ್ಲ ಅಂತ ಅದನ್ನ ತಿಳ್ಕೊಂಡ್ವಿ ಮಾತಾಜಿ. ಕೃಷ್ಣನೇ ತನ್ನನ್ನು ಬಲದೇವ ರಾಮ
ನರಸಿಂಹ ವರಾಹ ಮೊದಲಾದ ಅಸಂಖ್ಯಾತ ರೂಪಗಳು ತಿಳ್ಕೊಳ್ತಾನೆ. ಅವೆಲ್ಲ ಭಗವಂತನ ರೂಪಗಳು ಅಂತ ತಿಳ್ಕೊಂಡ್ವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಂದ್ರೆ ಭಗವಂತ ಅವನು ಸಚ್ಚಿದಾನಂದ ಸ್ವರೂಪಿ. ಅಂದ್ರೆ ಯಾವುದೇ ರೂಪದಲ್ಲಿ ಬರಲಿ, ಹೇಗೆ ಬರಲಿ, ಅವನು ಆ ದಿವ್ಯನಾದವನು, ಆಧ್ಯಾತ್ಮಿಕನಾದವನು. ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಇವತ್ತಿನಿಂದ. ಹರೇ ಕೃಷ್ಣ. ದೀಪ ಮಾತಾಜಿ ಅಡ್ರೆಸ್ ಮಾಡಿದೀರಾ? ಅದೇ ಮಾತಾಜಿ, ಆ ಆ, ದೇವರಗೆ ನರ ಅದು ನಮ್ಗೆಲ್ಲ ಅದೆಲ್ಲ ಬೇಕಾಗ್ತದೆ. ಅವ್ರ ಆ ನರಗಳು ಅದೆಲ್ಲ ಬೇಕಂತ ಇಲ್ಲ. ಮತ್ತೆ ಏನಂದ್ರೆ ನಾವು ನಮ್ಮ ಇಂದ್ರಿಯಗಳಿಂದ ಏನೇನೋ ಒಂದೊಂದು ವಿಷಯಗಳನ್ನು ಕಣ್ಣಿಂದ ನೋಡೋದು, ಕೈಯಿಂದ ಆದ್ರೆ ಪರಮಾತ್ಮನು ತನ್ನ ಕಣ್ಣಿಂದ ಅಥವಾ ದೇಹದ ಯಾವುದೇ ಅಂಗದಿಂದ ಬೇರೊಂದು ಇದನ್ನು ಮಾಡ್ಬೋದಂತ ಹೇಳಿದ್ದಾರೆ ಮಾತಾಜಿ. ಮತ್ತೆ ಅವನು ಪೂರ್ಣನು ಮತ್ತು ಧನ್ಯವಾದಗಳು. ಅವನು ಹೇಳಿ ಹರೇ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಪಾಪವಿದ್ದ ಅಂದ್ರೆ ಹಾ ಪಾಪವಿಲ್ಲದ, ಒಡತವಿಲ್ಲದವನು, ಶುದ್ಧಂ ಅಂತ ತಿಳ್ಕೊಂಡ್ವಿ ಮಾತಾಜಿ. ಹಾ ಮತ್ತೆ ಅವನು ಸರ್ವೋತ್ತಮನು ಮತ್ತು ಶಾಶ್ವತವಾದದ್ದು ಅಂತ. ಮತ್ತೆ ಹೇಗೆ ಸೂರ್ಯನಿಗೆ ಒಂದು ಕಂಪ್ಯಾರಿಸನ್ ಮಾಡಿದ್ದಾರೆ ಮಾತಾಜಿ. ಸೂರ್ಯನ ಕಿರಣ ನೀರಿನ ಆವಿ ಒಂದು ನೆಲದಲ್ಲಿ, ಅದು ಗಲೀಜಿರ್ಲಿ ಒಳ್ಳೇದಿರ್ಲಿ ಅದು ಭೇದ ಭಾವ ಮಾಡ್ದಲೆ ಹೇಗೆ ಅದು ನೀರನ್ನು ಆವಿಯಾಗಿ ಮಾಡಿಸ್ಕೊಂಡು ಹೋಗ್ತಾರ ಮಾತಾಜಿ. ಹಾಗೇನೆ ಪರಮಾತ್ಮನು ನಮ್ಮಲ್ಲಿ ಇದು ಸರ್ವಶಕ್ತ ಪರಿಶುದ್ಧ ಮಾಡ್ತಾನೆ ಅಂತ, ಮತ್ತೆ ಬಲವನ್ನು ತುಂಬುತ್ತಾನೆ ಅಂತ ಹೇಳ್ತಾರೆ ಮಾತಾಜಿ. ಹರೇ ಕೃಷ್ಣ. ಅಪಾಪವಿದ್ದಂತ ಮಾತಾಜಿ ಆಗ್ಲೇ ಹೇಳಿದಾಗೆ, ಅಂದ್ರೆ ಅವನು ಯಾವುದೇ ಒಂದು ದೋಷಕರವಾದದ್ದನ್ನು ಕೂಡ ಪರಿಶುದ್ಧಗೊಳಿಸಬಲ್ಲ. ಆ ಒಂದು ದೋಷಕರವಾದ ಸ್ಥಿತಿಯಲ್ಲಿ ಅವನು ಅಲ್ಲಿಗೆ ಬಂದ್ರೂ ಕೂಡ ಆ ಯಾವುದೇ ದೋಷ ಅವನಿಗೆ ತಾಗೋದಿಲ್ಲ ಅಂತ. ಅದು ಸೂರ್ಯನಿಗೆ ಸಮಾನ ಅಂತ ನೀವು ಹೇಳಿದ್ದು ಉದಾಹರಣೆ. ಓಕೆ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇವತ್ತಿಂದ ನಾವು ವಿದ್ಯೆ ಮತ್ತೆ ಅವಿದ್ಯೆ ಈ ವಿಷಯದ ಬಗ್ಗೆ ನಾವು ಮುಂದಿನ ಒಂದು 3 ಮಂತ್ರಗಳಲ್ಲಿ ತಿಳಿಲಿಕ್ಕಿದ್ದೀವಿ. 9, 10, 11. ವಿದ್ಯೆ ಅಂದ್ರೆ ಏನು, ಅವಿದ್ಯೆ ಅಂದ್ರೆ ಏನು ಅಂತ. ಆದ್ರೆ ಪ್ರತಿ ಸತಿ ಕೂಡ ಅದು ಕಾಂಟೆಕ್ಸ್ಟ್ ಅಂತ ಹೇಳ್ತಾರಲ್ಲ, ಯಾವ ಒಂದು ವಿಷಯವನ್ನ ಕುರಿತಾಗಿ ಅದನ್ನ ವಿದ್ಯೆ ಅಂತ ಕರೀತಾರೆ, ಯಾವ ಒಂದು ವಿಷಯವನ್ನ ಕುರಿತಾಗಿ ಅದನ್ನ ಅವಿದ್ಯೆ ಅಂತ ಕರೀತಾರೆ, ಅದು ಬದಲಾಗ್ತಾ ಹೋಗುತ್ತೆ. ಆದ್ರೆ ಗಮನ ಕೊಟ್ಟು ನೀವು ಪರಿಪೂರ್ಣವಾಗಿ ಕೇಳಿದ್ರೆ ನಿಮ್ಗೆ ಈ ಒಂದು ಮಂತ್ರ ಪರಿಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಾರಂಭ ಮಾಡೋಣ. ಅಂಧಂ ತಮ ಪ್ರವಿಶ್ಯಂತಿ ಯೇ ಅವಿದ್ಯಾಂ ಉಪಾಸತೆ ತतो ಭೂಯ ಇವಾತೆ ತಮೋ ಯಾವು ವಿದ್ಯೆಯಾ ರತಃ. ಅಂಧಂ ತಮಂ ಪ್ರವಿಶ್ಯಂತಿ ಯೇ ಅವಿದ್ಯಾಂ ಉಪಾಸತೆ ತतो ಭೂಯ ಕೃಷ್ಣ ಮಾತಾಜಿ. ಇವಾತೆ ತಮೋ ಯಾವು ವಿದ್ಯಾಯಾಂ ರತಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳ ಹಾ ಮಾತಾಜಿ. ಮಂತ್ರ 9. ಅಂಧಂ ಅಂಧಂ ತಮಃ ಪ್ರವಿಶಂತಿ ಯೇ ಅವಿದ್ಯಾ ಉಪಾಸತೆ ತತೋ ಭಯ ಇವತೆ ತಮೋಯಾವು ವಿದ್ಯಾಯಂ ರತಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಇನ್ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಅಂಧಂ ತಮ ಪ್ರವಿಶಂತಿ ಯೇ ವಿದ್ಯಾಮುಪಾಸತೆ ತतो ಭೂಯ ಇವತೆ ತಮೋ ಯಾವು ವಿದ್ಯಾಯಂ ರತಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇನ್ಯಾರಾದ್ರೂ ಹೋಗ್ತೀರಾ? ಹರೇ ಕೃಷ್ಣ. ಹಾ ಅಂಧಂ ತಮಃ ಪ್ರವಿಶಂತಿ ಯೇ ವಿದ್ಯಾಮುಪಾಸತೆ ತतो ಭೂಯ ಇವಾತೆ ತಮೋ ಯಾವು ಉದ್ಯಾಂ ರತಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಯಾರಾದ್ರೂ ಅರ್ಥ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ. ಹಾ ಮಾತಾಜಿ. ಅಂಧಂ ಅಜ್ಞಾನದ, ತಮಃ ಕತ್ತಲೆಯನ್ನು, ಪ್ರವಿಶಂತಿ ಪ್ರವೇಶಿಸುತ್ತಾರೆ. ಯಾರು ಅವಿದ್ಯೆಯನ್ನು ಉಪಾಸನೆ ಮಾಡುವರೋ, ತತಃ ಅದಕ್ಕಿಂತ, ಭೂಯಃ ಇನ್ನೂ ಹೆಚ್ಚು, ಅಂತೆ ತೇ ಅವರು, ತಮಃ ಕತ್ತಲೆಯನ್ನು, ಯಾರು ಸಹ ವಿದ್ಯೆಯಲ್ಲಿ ರತಾಃ ನಿರತರಾಗಿರುವರೋ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಯಾರಾದ್ರೂ ಅನುವಾದ ಓದ್ತೀರಾ? ಓಕೆ, ಅನುವಾದ ಪ್ರಭುಪಾದರಿಗೆ ಜಯವಾಗಲಿ. ಯಾರು ಓದ್ಲಾ ಅವಿದ್ಯೆಯ ಹಾ ಓದ್ಲಾ ಮಾತಾಜಿ. ಮಾತಾಜಿ? ಓದಿ ಯಾರಾದ್ರೂ ಮಾತಾಜಿ. ಬೇರೆಯವರು ಓದ್ತಾರೆ, ನಾವೇ ಓದ್ತಾ ಇದ್ದೀವಿ ಅಂತ ನಾನು ಓದಿಲ್ಲ ಮಾತಾಜಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಯಾರು ಕೃಷ್ಣ. ಅವಿದ್ಯೆಯ ಕಾರ್ಯಗಳಲ್ಲಿ ತೊಡಗಿರುವರೋ ಅವರು ಅಜ್ಞಾನಾಂಧಕಾರದ ಪ್ರದೇಶವನ್ನು ಪ್ರವೇಶಿಸುತ್ತಾರೆ. ಜ್ಞಾನವೆನ್ನಿಸಿಕೊಂಡಿರುವುದರಲ್ಲಿ ತೊಡಗಿರುವವರಂತೂ ಇನ್ನೂ ಕೀಳು. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಅವಿದ್ಯೆಯ ಕಾರ್ಯಗಳಲ್ಲಿ ಯಾರು ತೊಡಗುತ್ತಾರೆ ಅಂತ, ಯಾವುದು ವಿದ್ಯೆ ಯಾವುದು ಅವಿದ್ಯೆ ಅನ್ನೋದನ್ನ ನಾವು ಮೊದಲಿಗೆ ತಿಳ್ಕೋಬೇಕು. ಈಗ ಈಶಾವಾಸ್ಯಂ, ನೀವು ಇದನ್ನೇ ತಿಳ್ಕೊಂಡಿದ್ದಲ್ವಾ ಮೊದಲನೇದಾಗಿ ಈಶೋಪನಿಷತ್ತಿನಲ್ಲಿ. ಏನು ಈಶಾವಾಸ್ಯ ಅಂದ್ರೆ? ಈಶಾವಾಸ್ಯ ಅಂತಂದ್ರೆ ಎಲ್ಲಾನು ದೇವ್ರಿಗೆ ಸೇರಿರೋದು. ಅದನ್ನ ನಮ್ಮ ಪಾಲಿಗೆ ಎಷ್ಟು ಬೇಕೋ ದೇವ್ರು ನಮ್ಮ ಪಾಲಿಗೆ ಅಂತ ಏನು ಮೀಸಲಿಟ್ಟಿದ್ದಾನೋ ಅದನ್ನ ಮಾತ್ರ ನಾವು ಬಳಸ್ಕೋಬೇಕು, ಬೇರೆಯವ್ರಿಗೆ ಆಸೆ ಪಡಬಾರ್ದು ಅಂತ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ಅಂದ್ರೆ ಆ ಎಲ್ಲದರ ಭೋಕ್ತಾರ, ಒಡೆಯ, ನಿಯಂತ್ರಕ ಎಲ್ಲವೂ ಕೂಡ ಭಗವಂತನೇ. ನಾವೇನಿದ್ರು ಕೂಡ ಅವನ ಸೇವಕರು. ಅವನು ನಮ್ಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ನಾವು ತೃಪ್ತಿಯನ್ನ ಪಡಿಬೇಕು. ಅದನ್ನ ಮಾಡ್ದಿರ ನಾವು ಭಗವಂತನಾಗೋದಿಕ್ಕೆ ಹೋದ್ರೆ ಅಂದ್ರೆ ನಾವು ಒಡೆತನವನ್ನ ಸಾಧಿಸ್ಬೇಕು, ನಿಯಂತ್ರಣವನ್ನ ಸಾಧಿಸ್ಬೇಕು ಅಥವಾ ಭೋಗಿಸ್ಬೇಕು ಅಂತ ಇಚ್ಛೆಯನ್ನ ಪಟ್ಟಾಗ ಏನಾಗುತ್ತೆ, ನಾವು ಭಗವಂತನಿಗೆ ವಿಮುಖರಾಗ್ತೀವಿ. ಅದನ್ನೇ ಅಜ್ಞಾನ ಅಂತ ಕರೀತಾರೆ. ಯಾವಾಗ ನಾವು ಅಜ್ಞಾನದಲ್ಲಿರ್ತೀವಿ ಆಗ ಅಂತಹ ಕಾರ್ಯಗಳನ್ನ ಮಾಡ್ತೀವಿ. ಅದನ್ನ ಇಲ್ಲಿ ಅವಿದ್ಯೆ ಅಂತ ಕರಿತಾ ಇದ್ದಾರೆ. ಮತ್ತೆ ಅಂತಹ ಅವಿದ್ಯೆ, ಯಾವಾಗ ಅಂತಹ ಅಂಧಕಾರ ಅಜ್ಞಾನ ನಮ್ಮಲ್ಲಿ ಬರುತ್ತೆ, ಆಗ ಏನಾಗುತ್ತೆ, ಅಜ್ಞಾನದ ಅಂಧಕಾರ ಪ್ರದೇಶವನ್ನ ನಾವು ಪ್ರವೇಶಿಸ್ತೀವಿ. ಈ ಒಂದು ಆ ಭೌತಿಕ ಜಗತ್ತು, ಬ್ರಹ್ಮಾಂಡ ಏನಿದೆ ಅದ್ರೊಳಗಡೆ ಬೆಳಕಿದೆಯಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಇಲ್ಲ. ಈ ಒಂದು ತೆಂಗಿನಕಾಯಿಗೆ ಹೋಲಿಸ್ತಾರೆ. ತೆಂಗಿನಕಾಯಿ ಹೇಗೆ ಪದರ ಪದರ ಇರುತ್ತೆ, ಒಳಗಡೆ ಕತ್ತಲೆ ಇರುತ್ತೆ, ಹಾಗೆ ಈ ಒಂದು ಬ್ರಹ್ಮಾಂಡ ಅನ್ನುವಂಥದ್ದು. ಇಲ್ಲಿ ನಮಗೆ ಬೆಳಕಿನ ಅವಶ್ಯಕತೆ ಇದೆ. ಅದಕ್ಕಾಗಿ ನಾವು ಸೂರ್ಯ, ಚಂದ್ರ, ಬೆಂಕಿ ಅಥವಾ ವಿದ್ಯುತ್ ಶಕ್ತಿ ಇವುಗಳನ್ನ ನಾವು ಅದರಿಂದ ಆ ಮೂಲಕ ನಾವು ಬೆಳಕನ್ನ ಪಡ್ಕೋತೀವಿ. ಆದ್ರೆ ಒಂದು ಆಧ್ಯಾತ್ಮಿಕ ಜಗತ್ತು ಯಾವ ರೀತಿ ಇರುತ್ತೆ? ಅಲ್ಲಿ ಬೇಕಾ ಇದೆಲ್ಲ? ಸೂರ್ಯ ಬೇಕಾ, ಚಂದ್ರ ಬೇಕಾ, ಬೆಂಕಿ ಬೇಕಾ ಅಥವಾ ವಿದ್ಯುತ್ ಶಕ್ತಿ ಬೇಕಾ? ಬೇಡ ಮಾತಾಜಿ, ಯಾವುದು ಬೇಡ. ಆ ಒಂದು ಜಗತ್ತು ಅದು ಸ್ವಯಂ ಪ್ರಭೆಯಿಂದ ಕೂಡಿರುತ್ತೆ. ಆದ್ರೆ ನಾವು ಯಾವಾಗ ಭಗವಂತನಿಗೆ ವಿಮುಖರಾದ್ವಿ, ವಾಸ್ತವದಲ್ಲಿ ನಾವೆಲ್ಲರೂ ಕೂಡ ಆಧ್ಯಾತ್ಮಿಕ ಜಗತ್ತಿಗೆ ಸೇರಿದವರು. ಆದ್ರೆ ಯಾವಾಗ ಭಗವಂತನಿಗೆ ವಿರುದ್ಧವಾಗಿ ಬಂಡಾಯ ಎದ್ವಿ, ಆಗ ಏನಾಯ್ತು, ಅಜ್ಞಾನದ ಅಂಧಕಾರದಲ್ಲಿ ಮುಳುಗೋದ್ವಿ. ಅಂತಹ ಅಜ್ಞಾನಿಗಳನ್ನ ಏನ್ ಮಾಡಿದ್ರು, ಅಂಧತಮವಾದ ಪ್ರದೇಶ ಅಂದ್ರೆ ಕತ್ತಲೆಯ ಕೂಡಿರುವಂತಹ ಬ್ರಹ್ಮಾಂಡದಲ್ಲಿ ನಾವು ಬಿದ್ದಿದ್ದೀವಿ. ಮತ್ತೆ ಜ್ಞಾನ ಜ್ಞಾನವೆನಿಸಿಕೊಂಡಿರುವುದರಲ್ಲಿ ತೊಡಗಿರುವವರಂತೂ ಇನ್ನೂ ಕೀಳು. ಈಗ ಜ್ಞಾನ ಅಂತ ಯಾವ್ದನ್ನ ಕರಿತೀವಿ ನಾವು, ಭೌತಿಕ ಜಗತ್ತಿನಲ್ಲಿ ಯಾವುದು ಜ್ಞಾನ? ಭೌತಿಕ ಜಗತ್ತಿನ ಜ್ಞಾನ ಯಾರಾದ್ರೂ IAS ಮಾಡುವಂಥದ್ದು, IPS ಮಾಡುವಂಥದ್ದು ಅಥವಾ ತುಂಬಾ ಡಾಕ್ಟರೇಟ್ ಪಡ್ಕೊಳ್ಳುವಂಥದ್ದು, PhD ಮಾಡುವಂಥದ್ದು, ಇದೆಲ್ಲ ಮಾಡಿದ್ರೆ ಅವ್ರನ್ನ ಜ್ಞಾನಿಗಳು ಅಂತ ಹೇಳ್ಕೊತೀವಿ, ಹೌದಲ್ವಾ? ತುಂಬಾ ತಿಳಿದವರು ಅಂತ. ಹರೇ ಕೃಷ್ಣ. ಭೌತಿಕ ಜಗತ್ತಿನಲ್ಲಿ ಅಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲ, ಭೌತಿಕ ಜಗತ್ತಿನಲ್ಲಿ ಯಾರಾದ್ರೂ PhD ಮಾಡಿದ್ದಾರೆ, MBA ಮಾಡಿದ್ದಾರೆ, ಇನ್ನೇನೋ ಮಾಡಿದ್ದಾರೆ, ಮಾಸ್ಟರ್ಸ್ ಮಾಡಿದ್ದಾರೆ ಅಥವಾ IAS IPS ಅಧಿಕಾರಿಗಳಾಗಿದ್ದಾರೆ ಅಂದ್ರೆ ತುಂಬಾ ಓದಿದ್ದಾರೆ ಅಂತ. ಅವರನ್ನ ನಾವೇನಂತ ಕರಿತೀವಿ? ತುಂಬಾ ತಿಳಿದವರು, ತುಂಬಾ ಜ್ಞಾನವನ್ನು ಪಡೆದಂತವ್ರು ಅಂತ. ಆದ್ರೆ ಅಂತವರ ಪರಿಸ್ಥಿತಿ ನಮಗಿಂತ ಕೀಳು. ಅಂದ್ರೆ ಯಾರು ಅಜ್ಞಾನದಲ್ಲಿ ಮುಳುಗಿದ್ದಾರೆ, ಭಗವಂತನ ಮರ್ತವರು ಇದ್ದಾರೆ, ಅವ್ರಿಗಿಂತ ಕೀಳು ಅವರ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಪ್ರಭುಪಾದರು ಏನಂತ ಕರೀತಾರೆ ಅಂದ್ರೆ, ಈ ಭೌತಿಕ ಜಗತ್ತಿನಲ್ಲಿ ನಾವು ಏನು ಶಾಲಾ ಕಾಲೇಜುಗಳನ್ನ ನೋಡ್ತಾ ಇದ್ದೀವಿ, ಅವೆಲ್ಲವನ್ನು ಕೂಡ ಅವರು ಸ್ಲಾಟರ್ ಹೌಸ್ ಅಂತ ಕರಿತಾ ಇದ್ರು. ಅಂದ್ರೆ ಕಸಾಯಿಖಾನೆಗಳು ಅಂತ. ಯಾಕೆ ಪ್ರಭುಪಾದರು ಅದನ್ನ ಕಸಾಯಿಖಾನೆಗಳು ಅಂತ ಕರಿತಾ ಇದ್ರು ಅಂದ್ರೆ, ಅಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಕಲೀಲಿಕ್ಕೆ ಅಂತ ಹೋದಂತಹ ಮಕ್ಕಳು, ಅವರು 20-23 ವರ್ಷ ಆಗಿ ಹೊರಗಡೆ ಬರುವಾಗ ಪ್ರಾಣಿ ಜನ್ಮವನ್ನ ಅಂದ್ರೆ 2 ಕಾಲಿನ ಪ್ರಾಣಿಗಳ ಹಾಗೆ ಅವರು ವರ್ತಿಸ್ತಾರೆ ಅಂತ. ಅಂದ್ರೆ ಆಹಾರ, ನಿದ್ರೆ, ಭಯಮೈಥುನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯನ ಕೊಡುವಂಥದ್ದು. ಅಂದ್ರೆ ಈ ಒಂದು ಶಾಲಾ ಕಾಲೇಜಿನ ಜ್ಞಾನ ನಾವು ಏನಕ್ಕೆ ಅದನ್ನ ಬಳಸ್ತೀವಿ? ಯಾಕೆ ಬೇಕು ನಮ್ಗೆ ಆ ಜ್ಞಾನ? ಯಾಕೆ ನಾವು ಮಕ್ಕಳನ್ನು ಶಾಲಾ ಕಾಲೇಜು ಕಳಿಸ್ತೀವಿ? ಮಾತಾಜಿ, ಈಗ ನಾರ್ಮಲ್ ಲೈಫ್ ಆದ್ರೆ ನಾವು ಹೆಚ್ಚಾಗಿ ಓದು ನೋಡಿ, ಒಂದು ದೇವರಿಗೆ ಮಾಡೋದಿಕ್ಕೂನು ನಾವು ಅವರಿಗೆ ಟೈಮ್ ಕೊಡೋದಿಲ್ಲ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಬಸ್ ಬರುತ್ತೆ ಅಂತ. ಯಾಕಂದ್ರೆ ನಮ್ಗೆ ಯಾಕಂದ್ರೆ ನಾವು ಹೊಟ್ಟೆ ತುಂಬಿದ್ರೇನೆ ಬೇರೆ ಎಲ್ಲಾ ನೆನ್ಪು ಬರುತ್ತೆ ಅಂತ ನಮ್ಗೆ ಮುಂಚೆಯಿಂದಾನು ಹೇಳೋದು. ಏನಂದ್ರೆ ಮಕ್ಳು ಓದಿದ್ರೆ ಒಂದು ಪೊಸಿಷನ್ಗೆ ಹೋದ್ರೆ ನಾವು 4 ಜನ ತರ ಆಗ್ಬೇಕು ಅನ್ನೋದನ್ನ ನಾವು ಕೇಳ್ತೀವಿ ಮಾತಾಜಿ. ಆದ್ರೆ ನಾವು ಜ್ಞಾನ ಬರ್ಬೇಕಾದ್ರೆ ಲೇಟ್ ಆಗುತ್ತೆ, ಸ್ವಲ್ಪ ಜನಕ್ಕೆ ಮುಂಚೆನೆ ಗೊತ್ತಾಗುತ್ತೆ. ಆದ್ರೆ ಹೆಚ್ಚಾಗಿ ಪೇರೆಂಟ್ಸ್ ಒಂದು ಸೆಟಲ್ಡ್ ಲೈಫ್ಗೋಸ್ಕರ ಸ್ಕೂಲಿಗೆ ಕಳಿಸ್ತಾರೆ ಮಾತಾಜಿ, ಭೌತಿಕವಾಗಿ.
ಆದ್ರೆ ನಿಜವಾಗ್ಲೂ ಸೆಟಲ್ ಆಗ್ತಾರ ಮಾತಾಜಿ? ಸೆಟಲ್ ಲೈಫ್ ಅಂದ್ರೆ ಅವ್ರಿಗೆ ಅದೇ ಹೇಳಿದ್ನಲ್ಲ ಮಾತಾಜಿ, ಅದೆಲ್ಲ ಹೇಳಿ ಕೇಳಿ ನಾವು ಅದೇ ಟ್ರ್ಯಾಕ್ ಅಲ್ಲಿ ಓಡಿದೀವಿ. 25 ವರ್ಷ ಓಡಿ ರಿಯಲೈಸೇಷನ್ ಆಗ್ಬೇಕಾದ್ರೆ ಅರೌಂಡ್ 45-50 ಇಯರ್ಸ್ ಆಗ್ಬಿಡುತ್ತೆ. ನಮಗೂ ಒಂದ್ ಪಾಯಿಂಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಈ ತರ ನೋಡಿ ನನ್ಗೇನೆ ಆಯ್ತು. ನಾನು 47-48 ಇಯರ್ಸ್, ಒಂದ್ 3 ಇಯರ್ಸ್ ಬಿಫೋರ್ 2022 ಏನೋ ನಮ್ಗೆ ಲೆವೆಲ್ 1ಗೆ ಬಂದೆ ಮಾತಾಜಿ. ಅಷ್ಟ್ರವರೆಗೂ ನಾವು ಅದೇ ಅಲ್ವಾ. ಆ, ನಮಗೆ ಮುಂಚೆ ನಮ್ಮ ಹಿರಿಯರು ಭಜನೆಗಳು ಮತ್ತೆ ಸತ್ಯನಾರಾಯಣ ಕಥೆಗಳು ಮತ್ತೆ ರಾತ್ರಿ ಹೊತ್ತು ನಮ್ಮಲ್ಲಿ ಇಲ್ಲಿ ಲೋಕಲ್ ಯಕ್ಷಗಾನ ಅದ್ರಲ್ಲಿ ಎಲ್ಲ ಆ ಪಾತ್ರಗಳೆಲ್ಲ ಆದ್ರೆ ಪ್ರೆಸೆಂಟ್ ಟೈಮ್ ಪೊಸಿಷನ್ ಹೇಗಾಗಿದೆ ಅಂದ್ರೆ ಉಳಿಯೋದೇ ಕಷ್ಟ. ಯಾಕಂದ್ರೆ ಇನ್ಫ್ಲೇಷನ್ ಅಂತ ಹೇಳ್ತಾರಲ್ಲ ಮಾತಾಜಿ, ಆ ಹಣದ ಒಂದು ಇದಕ್ಕೋಸ್ಕರ ನಾವು ಓಡ್ತಾ ಓಡ್ತಾ ಮೂಲವನ್ನೇ ಮರ್ತು ಬಿಟ್ಟಿದೀವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಆ ಆಹಾರ ನಿದ್ರೆ ಭಯ ಮೈಥುನ ಅದು ನಾರ್ಮಲ್ ಆಗಿ ತಾನಾಗೆ ನಡೀತಾ ಇತ್ತು. ಅಂದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ಕಾಲದಲ್ಲಿ ನೋಡಿದ್ರೆ ಅವ್ರಿಗೆ ಬೇಕಾದಷ್ಟು ಸಮಯ ಇರ್ತಾ ಇತ್ತು, ಸುಮಾರು ಸಮಯ ಇರ್ತಾ ಇತ್ತು. ನಾವು ಕೂಡ ಅವ್ರ ಜೊತೆ ಕೂತ್ಕೊಂಡು ಎಷ್ಟೋ ಅನ್ಸ್ತಾ ಇತ್ತು, ಒಂದು ದಿನ ಅಂದ್ರೆ ತುಂಬಾ ಟೈಮ್ ಇದೆ ಅಂತ ಅನಿಸ್ತಿತ್ತು. ಈಗ ಆತರ ಇಲ್ಲ. ಬೆಳಗ್ಗೆ ಎದ್ದು ರಾತ್ರಿ ಯಾವಾಗ ಆಗುತ್ತೆ ಗೊತ್ತಿಲ್ಲ, ಮತ್ತೆ ರಾತ್ರಿ ಬಂದು ಬೆಳಗ್ಗೆ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಅಷ್ಟೊಂದು ಓಡ್ತಾ ಇದೀವಿ ಅಂದ್ರೆ ಯಾವ್ದ್ರಿಂದ ಓಡ್ತಾ ಇದೀವಿ, ಏನಕ್ಕಾಗಿ ಓಡ್ತಾ ಇದೀವಿ ಅರ್ಥ ಇಲ್ಲದು. ಮತ್ತೆ ಮಕ್ಕಳು ಅಷ್ಟೇ. ಹಿಂದಿನ ಕಾಲದಲ್ಲಿ ತಂದೆ ತಾಯಿಗೆ, ಗುರು ಹಿರಿಯರಿಗೆ ಎಲ್ಲರಿಗೂ ಕೂಡ ತುಂಬಾ ಗೌರವ ಕೊಡ್ತಾ ಇದ್ರು, ಹೆದರ್ತಿದ್ರು, ಭಯ ಭಕ್ತಿ ಇರ್ತಿತ್ತು. ಈಗಿನ ಕಾಲದ ಮಕ್ಕಳು ಹೇಗೆ ಇದ್ದಾರೆ ಅಂತಂದ್ರೆ ಸ್ವಲ್ಪ ಏನು ಅವರು PhD ಮಾಡೋದ್ ಬೇಡ, ಡಿಗ್ರಿ ಮಾಡೋದ್ ಬೇಡ, ಅವ್ರು ಹೈಸ್ಕೂಲ್ಗೆ ಹೋದ್ರೆ ಅವರಲ್ಲಿ ನೀವು ಆ ವ್ಯತ್ಯಾಸ ನೋಡ್ಬೋದು. ಯಾರಿಗೂ ಹೆದರಲ್ಲ, ಯಾರಿಗೂ ಭಯ ಭಕ್ತಿ ಇಲ್ಲ, ಯಾರಿಗೂ ತಲೆ ಬಾಗೋದಿಲ್ಲ. ಮತ್ತೆ ಆ, ನಾನೇ ಹೆಚ್ಚು ಅನ್ನುವಂಥದ್ದು, ನನಗೆಲ್ಲ ತಿಳಿದಿದೆ ಅನ್ನುವಂಥದ್ದು, ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನುವಂಥದ್ದು, ಇದೆಲ್ಲವೂ ಕೂಡ ಅವರನ್ನ ಯಾವ ರೀತಿ ಕರ್ಕೊಂಡು ಹೋಗ್ತಿದೆ ಅಂತಂದ್ರೆ ಆ ಒಂದು ಆಸುರಿ ಗುಣವನ್ನ ಅವರಲ್ಲಿ ಬೆಳೆಸ್ತಾ ಹೋಗುತ್ತೆ. ಅಂದ್ರೆ ಅವರಿಗೆ ಆ ಗುರು ಹಿರಿಯರಲ್ಲಿ ಭಕ್ತಿ ಇಲ್ಲ, ತಂದೆ ತಾಯಿ ಮೇಲೆ ಭಕ್ತಿ ಇಲ್ಲ ಅಂತಂದ್ರೆ, ಅಂದ್ರೆ ಅವರ ಮೇಲೆ ಅವ್ರಿಗೆ ಗೌರವ ಭಾವ ಇಲ್ಲ ಅಂತಂದ್ರೆ, ಮತ್ ಭಗವಂತನಿಗೆ ಅವರು ದೀರ್ಘದಂಡ ನಮಸ್ಕಾರ ಮಾಡುವಂಥದ್ದು ಅದೆಲ್ಲವೂ ಕೂಡ ಅಪರೂಪನೇ. ಅಂದ್ರೆ ಅದೆಲ್ಲವೂ ಕೂಡ ಇನ್ನಷ್ಟು ಮತ್ತಷ್ಟು ಓದಷ್ಟು ಅವರು ನಾಸ್ತಿಕರಾಗ್ತಾರೆ ಹೊರತು ಆ ಒಂದು ಆ ಆಸ್ತಿಕ್ಯ ಅನ್ನುವಂಥದ್ದೇ ಕಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂಥವ್ರಂತೂ ಇನ್ನೂ ಕೀಳು ಅಂತ. ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ನಾವೆಲ್ಲರೂ ಬಂದವರು, ನಾವು ಕೀಳು, ನಮ್ಗಿಂತ ಕೀಳು ಯಾರು ಅಂತಂದ್ರೆ ಅವರು ಈ ಒಂದು ಭೌತಿಕ ಜ್ಞಾನವನ್ನ ತಿಳ್ಕೊಂಡು ನನಗೆಲ್ಲಾ ತಿಳಿದಿದೆ ಅನ್ನುವಂತಹ ಒಂದು ಅಹಂಕಾರದಲ್ಲಿ ಯಾರಿದ್ದಾರೆ ಅಂತವ್ರನ್ನ ಇಲ್ಲಿ ಇನ್ನೂ ಕೀಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಯಾರಾದ್ರೂ ಓದ್ತೀರಾ? ಹರೇ ಓದ್ಲ ಕೃಷ್ಣ. ಮಾತಾಜಿ. ಹಾ ಪ್ರಭುಜಿ. ಈ ಮಂತ್ರವು ವಿದ್ಯೆ ಮತ್ತು ಅವಿದ್ಯೆಗಳ ನಡುವಣ ತೌಲನಿಕ ಪರಾಮರ್ಶೆ ಮಾಡುತ್ತದೆ. ಅವಿದ್ಯೆ ಅಥವಾ ಅಜ್ಞಾನ ಅಪಾಯಕಾರಿ ಅನ್ನೋದರಲ್ಲಿ ಸಂಶಯವಿಲ್ಲ. ಆದರೆ ವಿದ್ಯೆ ಅಥವಾ ಜ್ಞಾನ ತಪ್ಪಾಗಿ ತಿಳಿದುಕೊಂಡಾಗ ಅದು ಇನ್ನೂ ಅಪಾಯಕಾರಿ. ಈಶೋಪನಿಷತ್ತಿನ ಈ ಮಂತ್ರವು ಇಂದು ಎಂದಿಗಿಂತಲೂ ಹೆಚ್ಚು ಸಮಂಜಸವಾಗಿದೆ. ಆಧುನಿಕ ನಾಗರಿಕತೆಯು ಸಾಮೂಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಮುಂದುವರಿದಿದೆ. ಆದರೆ ಜನರು ಹಿಂದೆಂದಿಗಿಂತಲೂ ಹೆಚ್ಚು ಅತೃಪ್ತರಾಗಿದ್ದಾರೆ, ಏಕೆಂದರೆ ಅವರು ಜೀವನದ ಬಹುಮುಖ್ಯ ವಿಷಯವಾದ ಆಧ್ಯಾತ್ಮಿಕತೆಯನ್ನು ಬಿಟ್ಟು ಐಹಿಕ ಪ್ರಗತಿಯ ಬಗ್ಗೆ ಹೆಚ್ಚು ಗಮನ ಕೊಡುತ್ತಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ವಿದ್ಯೆ ಮತ್ತೆ ಅವಿದ್ಯೆ ಅದು ಎರಡರ ಒಂದು ಪರಾಮರ್ಶೆ ಮಾಡಿದಾಗ ವಾಸ್ತವದಲ್ಲಿ ಹೇಳ್ಬೇಕಂದ್ರೆ ಅವಿದ್ಯೆ ಅನ್ನುವಂಥದ್ದು ಯಾವಾಗ್ಲೂ ಅದು ಅಪಾಯಕಾರಿ. ಅಂದ್ರೆ ಜ್ಞಾನವನ್ನ ಕಳ್ಕೊಳ್ಳುವಂಥದ್ದು, ಅಜ್ಞಾನದಲ್ಲಿರುವಂಥದ್ದು ಅದು ನಮ್ಮನ್ನ ಅಂಧಕಾರವಾದ ಒಂದು ಜೀವನವನ್ನ ಕೊಡುವಂಥದ್ದು. ಆದ್ರೆ ವಿದ್ಯೆ ಅಂತ ನಾವು ಯಾವ್ದನ್ನ ತಿಳ್ಕೊಂಡಿದೀವಿ ಅದನ್ನ ತಪ್ಪಾಗಿ ತಿಳ್ಕೊಂಡ್ವಿ ಅಂತಂದ್ರೆ ಅದು ಅದಕ್ಕಿಂತ ಹೆಚ್ಚು ಅಪಾಯಕಾರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವಿದ್ಯೆ ಅನ್ನುವಂಥದ್ದು ಅಪಾಯಕಾರಿ ನಿಜ, ಆದ್ರೆ ನಾನು ಯಾವ್ದನ್ನ ವಿದ್ಯೆ ಅಂತ ತಿಳ್ಕೊಳ್ತಾ ಇದ್ದೀನಿ ಅದು ಕೂಡ ಇನ್ನ ನಾನು ತಪ್ಪಾಗಿಯೇ ತಿಳ್ಕೊಳ್ತಾ ಇದ್ದೀನಿ ಅದನ್ನ. ಅವಿದ್ಯೆಯ ಏನಂತಾರೆ, ಇನ್ನು ಗಾಢ ಅಂಧಕಾರದಲ್ಲಿ ಇರುವಂತದ್ದನ್ನೇ ವಿದ್ಯೆ ಅಂತ ನಾನು ಯಾವಾಗ ಅನ್ಕೋಬಿಡ್ತೀನಿ ಆಗ ಅದು ಇನ್ನಷ್ಟು ಅಪಾಯಕಾರಿ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಈ ಒಂದು ಮಂತ್ರ, ಇವತ್ತಿನ 9ನೇ ಮಂತ್ರ ಈ ಒಂದು ಕಲಿಯುಗದ ಪ್ರಸ್ತುತ ಸಮಯಕ್ಕೆ ಇದು ಹೇಳಿ ಮಾಡಿಸಿದಂಥದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಜನ ಹೆಚ್ಚು ನಾಗರಿಕತೆ ಇರಲಿಲ್ಲ, ಹೆಚ್ಚು ಓದಿರ್ಲಿಲ್ಲ, ಮತ್ತೆ ಅಂದ್ರೆ ಈ ಒಂದು
ಭೌತಿಕ ಜ್ಞಾನ ಪಡೆದಿರ್ಲಿಲ್ಲ ಅಂದ್ರೂ ಕೂಡ ಸುಖಕರವಾದ ಜೀವನ ಮಾಡ್ತಿದ್ರು. ನಮಗಿಂತ ಎಷ್ಟೋ ಸುಖಕರವಾದ ಒಂದು ಬದುಕು ಅವ್ರದ್ದಾಗಿತ್ತು. ಅದರಲ್ಲಿ ಒಂದು ಏನಂತ ಹೇಳ್ತಾರೆ, ಒದ್ದಾಟ, ಏನಂತಾರೆ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಅಸ್ತಿತ್ವಕ್ಕಾಗಿ ಹೋರಾಟ, ಇಂಥದ್ದೆಲ್ಲ ಈ ಮಟ್ಟಕ್ಕೆ ಇರ್ಲಿಲ್ಲ ಅಂತ. ಈಗ ನಾವು ನಮ್ಮ ಬದುಕು ತುಂಬಾ ಸುಲಭ ಮಾಡ್ಕೊಂಡಿದೀವಿ ಅಂತ ಹೇಳ್ತೀವಿ. ಅಂದ್ರೆ ಹಿಂದೆ ಏನಂತ ಹೇಳ್ತಾರೆ, ಅಡಿಗೆ ಮಾಡ್ಬೇಕು ಅಂದ್ರೆ ಹೊಳಕಲಲ್ಲಿ ರುಬ್ತಿದ್ರು, ಈಗ ಮಿಕ್ಸರ್ ಗ್ರೈಂಡರ್ ಫಾಸ್ಟ್ ಆಗಿ ರುಬ್ಬುತ್ತೆ ಅಂತ ಹೇಳ್ತೀವಿ. ಮತ್ತೆ ಹಿಂದಿನ ಕಾಲದಲ್ಲಿ ಕೈಯಲ್ಲಿ ಬಟ್ಟೆ ಹೋಗ್ತಿದ್ರು, ಈಗ ವಾಷಿಂಗ್ ಮಿಷಿನ್ ಬಂದಿದೆ, ಇನ್ನ ಬೇಗ ಆಗುತ್ತೆ ಅಂತ ಹೇಳ್ತೀವಿ. ಎಲ್ಲ ಬೇಗ ಬೇಗನೆ ಆಗ್ತಿದ್ರು ಕೂಡ ಮತ್ತೆ ನಮ್ಗೆ ಸಮಯ ಇಲ್ಲ, ಸಮಯ ಇಲ್ಲ ಅನ್ನೋದು ಮಾತ್ರ ಅದು ಹಾಗೇ ಇದೆ. ಆದ್ರೆ ಹಿಂದಿನ ಕಾಲದಲ್ಲಿ ಎಲ್ಲ ಅವರು ಮನೆಯಲ್ಲಿ ತಾವಾಗಿಯೇ ಮಾಡ್ತಿದ್ರು ಕೂಡ ಆರೋಗ್ಯವಾಗಿದ್ರು. ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಕೂಡ ಜನ ಎಲ್ಲರೂ ಕೂಡ ಆ ಅವಿಭಕ್ತ ಕುಟುಂಬದಲ್ಲಿ ಇರ್ತಾ ಇದ್ರು. ಅಂದ್ರೆ ಎಲ್ಲರೂ ಒಟ್ಟಿಗೆ ಇರ್ತಾ ಇದ್ರು. ಮತ್ತೆ ಯಾವಾಗ್ಲೂ ಕೂಡ ಹಿರಿಯರು ಮನೆಯಲ್ಲಿ ಇರ್ತಾ ಇದ್ರು. ಮತ್ತೆ ಎಲ್ಲರಿಗೂ ಕೂಡ ಹೆಚ್ಚು ಅನುಭವ ಇದ್ದಂತವರು ಜ್ಞಾನವನ್ನ ಕೊಡ್ತಿದ್ರು. ಹೀಗೆ ಎಲ್ಲರೂ ಕೂಡ ಒಂದು ಸುಖಕರವಾದ ಜೀವನವನ್ನೇ ನಡೆಸ್ತಿದ್ರು ಅಂತ ಹೇಳ್ಬೋದು. ಈಗಿನ ಕಾಲದಲ್ಲಿ ಎಲ್ಲ ಬಂದಿದೆ, ಎಲ್ಲಾ ಒಂದು ನಾಗರಿಕತೆ ಅನ್ನೋ ಹೆಸರಲ್ಲಿ ಫಾಸ್ಟ್ ಆಗಿ ಹೋಗೋದಕ್ಕೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗೋದಕ್ಕೆ ಎಲ್ಲ ರೀತಿಯ ಒಂದು ವೆಹಿಕಲ್ಸ್, ಎಲ್ಲಾ ಫೆಸಿಲಿಟೀಸ್ ಇದ್ರು ಕೂಡ ಜನ ನೆಮ್ಮದಿ ಅನ್ನೋದನ್ನ ಕಳ್ಕೊಳ್ತಾ ಇದ್ದಾರೆ. ಯಾಕೆ ನೆಮ್ಮದಿ ಕಳ್ಕೊತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ? ಹರೇ ಯಾಕೆಂದ್ರೆ ಕೃಷ್ಣ. ಆಸೆ ಜಾಸ್ತಿ ಆಗಿದೆ. ಮತ್ತೆ ವಿದ್ಯೆಯನ್ನ ತಪ್ಪಾಗಿ ತಿಳ್ಕೊಂಡಿದೀವಿ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಅಂದ್ರೆ ಇಲ್ಲಿ ಹಿಂದಿನ ಕಾಲದಲ್ಲಿ ಜೀವದ ಜೊತೆ ಸಂಬಂಧ ಅನ್ನೋದು ಅಷ್ಟು ಗಾಢವಾಗಿತ್ತು. ಅಂದ್ರೆ ಆತ್ಮದ ಜೊತೆ ಸಂಬಂಧ, ಪ್ರೀತಿ, ವಿಶ್ವಾಸ ಅನ್ನುವಂಥದ್ದು ಇರ್ತಿತ್ತು. ಈಗಿನ ಕಾಲದ ಜನ ಯಾವ್ದ್ರ ಜೊತೆ ಅವರ ಪ್ರೀತಿ ವಿಶ್ವಾಸ ಹೆಚ್ಚಿಸ್ಕೊಂಡಿದ್ದಾರೆ ಅಂದ್ರೆ ಯಾವುದೇ ಒಂದು ಜೀವ ಇಲ್ದಿರುವಂತಹ ನಿರ್ಜೀವ ಯಂತ್ರಗಳ ಜೊತೆಯಲ್ಲಿ ಅವ್ರ ಜೀವನ ಮಾಡ್ತಾ ಇದ್ದಾರೆ. ಹೌದಲ್ವಾ? ಹರೇ ಕೃಷ್ಣ. ಅವ್ರಿಗೆ ಯಾರು ಬೇಡ, ಯಾವ ಸಂಬಂಧ ಬೇಡ, ಏನು ಬೇಡ, ಯಾರ ಜೊತೆನೂ ಬೇಡ. ಅವ್ರಿಗೆ ಬೇಕಾಗಿರೋ ಫೆಸಿಲಿಟೀಸ್ ಎಲ್ಲ ಕೊಟ್ಬಿಟ್ಟು ಅವ್ರನ್ನ ಒಬ್ಬಂಟಿಯಾಗಿ ಬಿಟ್ಬಿಟ್ರೆ ಸಾಕು, ಸುಖವಾಗಿದ್ದೀವಿ ಅನ್ಕೊಳ್ತಾರೆ. ನಿಜನಾ? ಹೌದಲ್ವಾ? ಎಲ್ಲಾ ಫೆಸಿಲಿಟೀಸ್ ಬೇಕು, ಜನ ಬೇಡ. ಹೌದು ಎಲ್ಲ ಮಾತಾಜಿ, ಒಂದು ಗಾಡಿ, ಒಂದು ಕಂಪ್ಯೂಟರ್, ಒಂದು ಮೊಬೈಲ್ ಇಟ್ಬಿಟ್ರೆ ಬೇರೆ ಮನುಷ್ಯನ ಇದೇ ಬೇಡ ಅವ್ರಿಗೆ. ಸಂಪರ್ಕನೇ ಬೇಡ. ಹೀಗೆ ಅವರು ಹೋಗ್ತಾ ಹೋಗ್ತಾ ಆಧ್ಯಾತ್ಮಿಕತೆ ಅನ್ನುವಂಥದ್ದನ್ನು ಕೂಡ ಹಾಗೆ ಕೈಚೆಲ್ಲಿ ಬಿಟ್ಟಿದ್ದಾರೆ. ಅಂದ್ರೆ ಆತ್ಮದ ಜ್ಞಾನ ಇಲ್ಲ, ಅಥವಾ ಪರಮಾತ್ಮನ ಜ್ಞಾನ ಇಲ್ಲ. ಆಧ್ಯಾತ್ಮಿಕ ಅಂದ್ರೆ ಏನು ಅದನ್ನ ತಿಳ್ಕೊಳ್ಳೋ ಅವಶ್ಯಕತೆ ಕೂಡ ಅವ್ರಿಗೆ ಇಲ್ಲ. ಯಾಕೆ ಅಂತಂದ್ರೆ ಈ ಒಂದು ಲೌಕಿಕ ವ್ಯಾಮೋಹದಲ್ಲಿ ಅವರು ಹೆಚ್ಚು ಹೆಚ್ಚು ಗಾಢವಾಗಿ, ಅಂದ್ರೆ ಅದನ್ನ ವಿದ್ಯೆ ಅನ್ನೋ ಹೆಸರಲ್ಲಿ ಇನ್ನೂ ಕೀಳಾದ ಒಂದು ಪರಿಸ್ಥಿತಿಗೆ ತನ್ನನ್ನ ಅವನತಿಗೆ ಕರ್ಕೊಂಡು ಹೋಗುವಂತಹ ಒಂದು ದಾರಿನ ಅವರು ಆಯ್ಕೆ ಮಾಡ್ಕೋತಾ ಇದ್ದಾರೆ. ಅದರಿಂದ ಅವರಲ್ಲಿ ಆ ಒಂದು ನೆಮ್ಮದಿ ಅನ್ನುವಂಥದ್ದು ಇನ್ನಷ್ಟು ಮತ್ತಷ್ಟು ಕಡಿಮೆ ಆಗ್ತಿದೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ ಓದೋದಾ? ವಿದ್ಯೆಯ ಮಾತಾಜಿ. ಬಗ್ಗೆ ಹೇಳುವುದಾದರೆ, ಪರಮಪ್ರಭುವೇ ಎಲ್ಲದರ ಒಡೆಯನೆಂದು, ಈ ಅಂಶವನ್ನು ಮರೆಯುವುದು ಅಜ್ಞಾನವೆಂದು ಮೊದಲ ಮಂತ್ರ ತುಂಬಾ ಸ್ಪಷ್ಟವಾಗಿ ಹೇಳಿದೆ. ಈ ಅಂಶವನ್ನು ಮಾನವನು ಬದುಕಿನಲ್ಲಿ ಮರೆತಷ್ಟು ಅವನು ಅಂಧಕಾರದಲ್ಲಿರುವುದು ಹೆಚ್ಚಾಗುತ್ತಾ ಹೋಗುತ್ತದೆ. ಇದರಿಂದಾಗಿ ಐಹಿಕ ಪ್ರಗತಿ ಸಾಧಿಸದ ಜನಸಮೂಹವಿರುವ ನಾಗರಿಕತೆಗಿಂತ ಶೈಕ್ಷಣಿಕ ಪ್ರಗತಿ ಎಂಬ ಹೆಸರಿನಲ್ಲಿ ಆದ ಭಗವಂತರಹಿತ ನಾಗರಿಕತೆ ಹೆಚ್ಚು ಅಪಾಯಕಾರಿ. ಧನ್ಯವಾದಗಳು ಮಾತಾಜಿ. ಈಗ ನಾವು ನೋಡ್ತೀವಿ ಹಳ್ಳಿಗಳಲ್ಲಿ ಅಥವಾ ಎಲ್ಲಿ ಜನ ತುಂಬಾ ಮುಗ್ಧ ಜನ ಅಂತ ಹೇಳ್ತಾರೆ, ಅವ್ರಿಗೆ ಹೆಚ್ಚು ಶಿಕ್ಷಣ ಸಿಕ್ಕಿಲ್ಲ ಅಂತ ಹೇಳ್ತಾರೆ, ಅಂತವ್ರು ಬೇಗ ಭಗವಂತನಿಗೆ ಶರಣಾಗ್ತಾರೆ, ಭಗವಂತನ ವಿಷಯದಲ್ಲಿ ಆಸಕ್ತಿ ತೋರ್ತಾರೆ, ಪೂಜೆಗಳನ್ನ ಮಾಡುವಂಥದ್ದು, ಭಕ್ತಿಯನ್ನ ಮಾಡುವಂಥದ್ದು. ಅದಕ್ಕೆ ಅವ್ರನ್ನ ಬೇಗ ನಾವು ಕರ್ಕೊಂಡ್ಬರ್ಬೋದು. ಆದ್ರೆ ಎಲ್ಲಿ ನಾಗರಿಕತೆ ಅಂತ ಹೇಳ್ತಾರೆ, ಈ ಸಿಟಿ ಏರಿಯಾಗಳಲ್ಲಿ ಹೋಗಿ ಭಗವಂತನ ವಿಷಯವನ್ನ ನಾವು ಅವ್ರಿಗೆ ಅವರ ಮನಸ್ಸಿನಲ್ಲಿ ಮೂಡಿಸ್ಬೇಕು ಅಂತಂದ್ರೆ ಅದನ್ನೆಲ್ಲ ಅವರು ಅಜ್ಞಾನ, ಅಂದ್ರೆ ಅವರ ಒಂದು ಅಜ್ಞಾನ ಗಾಢಾಂಧಕಾರ ಎಷ್ಟಿರುತ್ತೆ ಅಂತಂದ್ರೆ ಅವ್ರಿಗೆ ಯಾವ್ದ್ರಲ್ಲೂ ಕೂಡ ಆಸಕ್ತಿನೂ ಇಲ್ಲ, ಸಮಯನೂ ಇಲ್ಲ, ಮತ್ತೆ ನಂಬಿಕೆನೂ ಇಲ್ಲ. ಇದನ್ನೇ ಹೇಳ್ತಾರೆ. ಅಂದ್ರೆ ನಮ್ಗೆ ಸಮಯ ಇಲ್ಲ ಅಂತ ಹೇಳ್ತಾರೆ, ಮತ್ತೆ ಅವ್ರಿಗೆ ಅದರಲ್ಲಿ ಆಸಕ್ತಿ ಇಲ್ಲ, ರುಚಿ ಇಲ್ಲ. ಯಾಕೆ ರುಚಿ ಇಲ್ಲ ಅಂದ್ರೆ ಅವರಿಗೆ ಇಂದ್ರಿಯ ಭೋಗ ಮಾಡುವಂತ ಆಸಕ್ತಿ. ಭಗವಂತನೇ ಎಲ್ಲದರ ಮೂಲ, ಅವನೇ ನಿಜವಾದ ಭೋಕ್ತಾರ ಅನ್ನೋದನ್ನ ಅವರು ಒಪ್ಪೋದಿಲ್ಲ. ಅದೇ ಮೂಲದಲ್ಲಿ ಮೊದಲ ಅಂಧಕಾರ, ಮೊದಲ ಅಜ್ಞಾನ. ಆ ಒಂದು ಅಜ್ಞಾನದಲ್ಲಿ ಬಂದಂತವ್ರು ಏನ್ ಮಾಡ್ತಾರೆ, ನಾನು ಭೋಗಿಸ್ಬೇಕು, ನಾನು ಸಂತೋಷ ಪಡಬೇಕು, ನಾನು ಎಂಜಾಯ್ ಮಾಡ್ಬೇಕು ಅನ್ನೋಂತಹ ಮನಸ್ಥಿತಿ ಯಾವಾಗ ಬರುತ್ತೆ, ಆಗ ಅವ್ರು ಏನ್ ಮಾಡ್ತಾರೆ, ಇನ್ನಷ್ಟು ಮತ್ತಷ್ಟು ಭಗವಂತನಿಂದ ದೂರ ಆಗ್ತಾ ಹೋಗ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಿ ಹರೇ ಕೃಷ್ಣ ಮಾತಾಜಿ. ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಅಲ್ಲಿ ಸುಧಾ ನೀಲಕಂಠನ್ ಬರ್ಲಿಲ್ಲ ಅಲ್ಲ ಇವತ್ತು? 1+ ಯಾರು? ಹರೇ ಕೃಷ್ಣ. 1+ ಹೆಸರೇನು? ಅಯ್ಯೋ ಹರೇ ಕೃಷ್ಣ.
ಹೆಸರೇನು ಹೊರಟೋದ್ರು ಮಾತಾಜಿ? 1+? ಹೊರಟೋದ್ರ ಮಾತಾಜಿ? ಹೋದ್ರು ಮಾತಾಜಿ, ಅವ್ರು ಬಿಟ್ಟು ಹೋದ್ರು ಮಾತಾಜಿ. ಹೊರಟೆ ಹೋದ್ರು 1+. ಹ್ಮ್. ಹೌದು ಮಾತಾಜಿ. ಓಕೆ, ನಾನೀಗ ಅವರಿಗೆ ಒಂದು ಫೋನ್ ಮಾಡ್ತೇನೆ. ಶಾರದಾ, ಸುಧಾ. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಸೊ ಕೃಷ್ಣ. ಹೀಗಾಗಿ ತಪ್ಪಿ ಯಾರಾದ್ರೂ ಬಂದ್ರ ಅಂತೇಳಿ 1+. ಮಾತಾಜಿ, ಒಂದು ವಿಷಯ ಮಾತಾಜಿ, ಇವರಿಗೆಲ್ಲ ಮಾತಾಜಿ. 7:15 ಕ್ಲಾಸ್ ಬೇಕು ಅಂತ ಹೇಳಿದ್ರು. ರೀನಾ ಮಾತಾಜಿಗೆ ನಿಮಗೆ ಇದು ಉಂಟಲ್ಲ ಮಾತಾಜಿ, 7 ಗಂಟೆಯಿಂದ 7:45 ತನಕ ಯಾವ್ದು ಹೇಳಿ ಆ, ಮಾತಾಜಿ? ಇದು ಎಂತ ನಿಮ್ಮ ಭಕ್ತಿ ವೃಕ್ಷ ಕ್ಲಾಸ್ ಇದೆ ಅಲ್ಲ ಮಾತಾಜಿ? ಹಾ ಮಾತಾಜಿ, ಇದೆ ಇದೆ. ಹೌದು, ನೋಡಿ ನಿಮ್ಗೆ ಎಲ್ಲರಿಗೂ ಹೇಳುದು 7:45 ತನಕ ಆಗುದಿಲ್ಲ, 7:45 ನಂತರ ಆದ್ರೆ ಆಗ್ತದೆ. ಹೇಗೆ 8 ಗಂಟೆಗೆ ಇರ್ಲಿಯಾ? ಇರ್ಲಿ ಮಾತಾಜಿ, ಪರವಾಗಿಲ್ಲ. 8 ಗಂಟೆಗೆ ಇರ್ಲಿ ಮಾತಾಜಿ, ಯಾಕಂದ್ರೆ ಅವರು ಏನಾದ್ರೂ ಹೌದು, ಡಿಸ್ಕಷನ್ ನಮ್ಗೆ ಡೌಟ್ಸ್ ಎಲ್ಲ ಅಲ್ಲ ಇದ್ರೆ ಕಷ್ಟ ಅಲ್ಲ ಆಗುತ್ತೆ. ಮಾತಾಜಿ, ನಮಗೂ ನಮ್ಮ ಕ್ಲಾಸ್ಗಳು ಮಿಸ್ ಆಗ್ತದಲ್ಲ, ಅದಕ್ಕೆ ಹೇಳುದು ಅಷ್ಟೇ. ಹೌದು ಮಾತಾಜಿ, ಬೇಡ ಇದೇ ಟೈಮ್ ಇರ್ಲಿ ಮಾತಾಜಿ. ಹರೇ ಇದೇ ಕೃಷ್ಣ. ಟೈಮ್ ಅಲ್ಲೆಲ್ಲ. ಓಕೆ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಸೊ ಕೃಷ್ಣ. ಹೀಗಾಗಿ ಮುಕ್ತ ಜನ ಅಂತ ನಾವ್ ಯಾರನ್ನ ಕರಿತೀವಿ ಅಂದ್ರೆ, ಯಾರು ಈ ಒಂದು ಐಹಿಕ ಭೋಗದ ಬೆನ್ನತ್ತದೆ ಇದ್ದಾರೆ ಅಂತವ್ರು ತುಂಬಾ ಬೇಗ ಭಕ್ತಿಗೆ ಬರೋದಕ್ಕೆ ಸಾಧ್ಯತೆ ಇದೆ. ಆದ್ರೆ ಯಾರು ಇದರಲ್ಲಿ ತುಂಬಾ ತೊಡಗ್ಬಿಟ್ಟಿದ್ದಾರೆ, ಅಂದ್ರೆ ಐಹಿಕ ಸುಖ ಅನ್ನುವಂಥದ್ರಲ್ಲಿ ಆ ಮತ್ತಿನಲ್ಲಿ ಬಿದ್ದೋಗಿದ್ದಾರೆ ಅಂತವ್ರು ಆ ಭಗವಂತನ ಒಂದು ವಿಷಯದಲ್ಲಿ ಆಸಕ್ತಿ ತೋರಿಸುವಂಥದ್ದು ತೀರಾ ಕಡಿಮೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಓದಿ? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಕರ್ಮಿಗಳು, ಜ್ಞಾನಿಗಳು ಮತ್ತು ಯೋಗಿಗಳೆಂಬ 3 ವರ್ಗದ ಜನರಲ್ಲಿ ಕರ್ಮಿಗಳು ಇಂದ್ರಿಯ ಸುಖದ ಚಟುವಟಿಕೆಗಳಲ್ಲಿ ತೊಡಗಿರುವರು. ಆಧುನಿಕ ನಾಗರಿಕತೆಯ 99.9% ಜನರು ಕೈಗಾರಿಕತೆ, ಆರ್ಥಿಕ ಅಭಿವೃದ್ಧಿ, ಪರೋಪಕಾರ, ರಾಜಕೀಯ ಚಟುವಟಿಕೆ ಮೊದಲಾದವುಗಳ ಹೆಸರಿನಲ್ಲಿ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿದ್ದಾರೆ. ಆದರೂ ಇವೆಲ್ಲ ಚಟುವಟಿಕೆಗಳು ಹೆಚ್ಚು ಕಡಿಮೆ ಇಂದ್ರಿಯ ಸುಖಕ್ಕೋಸ್ಕರ ನಡೆಸುವ ಚಟುವಟಿಕೆಗಳೇ. ಭಗವದ್ಗೀತೆಯ 7.15 ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಮಾತಾಜಿ, ಕೃಷ್ಣ ಮಾತಾಜಿ. ಮಾತಾಜಿ ನಿಮ್ಮ ಹೆಸರು ಹೇಳಿ ಮಾತಾಜಿ. ವಸುಧಾ ಮಾತಾಜಿ. ಓಕೆ, ನಾಗವೇಣಿ ಮಾತಾಜಿ ಅವ್ರ ಹೆಸರು ವಸುಧಾ ಅಂತ, ಅವ್ರ ಹೆಸರು ಹಾಕಿಲ್ಲ, ಅವ್ರು ಬಂದಿಲ್ಲ ಅನ್ಸುತ್ತೆ ಅದು ಹಾಕಕ್ಕೆ. ಓಕೆ, ಈಗ ಕರ್ಮಿಗಳು ಮತ್ತೆ ಜ್ಞಾನಿಗಳು ಮತ್ತೆ ಯೋಗಿಗಳು ಅಂದ್ರೆ ಭಕ್ತರು ಅಲ್ಲದೆ ಇರುವಂತ ಅದಕ್ಕಿಂತ ಕೆಳಗಿನ ವರ್ಗದಲ್ಲಿ ಬರುವಂತವ್ರು. ಕರ್ಮಿಗಳು ಅಂತಂದ್ರೆ ಆ ಒಂದು ರಜಗುಣದಿಂದ ಕೂಡಿರುವಂತವ್ರು, ಅಂದ್ರೆ ಅವರ ಇಂದ್ರಿಯ ಭೋಗಕ್ಕಾಗಿ ಯಾವಾಗ್ಲೂ ಸದಾ ಕಾಲ ಕತ್ತೆಗಳ ಹಾಗೆ ದುಡಿಯುವಂತವ್ರು. ಜ್ಞಾನಿಗಳು ಅಂತಂದ್ರೆ ಈ ಒಂದು ಮಾಯಾ ಅಪಹೃತ ಜ್ಞಾನಿ ಅಂತ ಹೇಳ್ತಾರೆ. ಅಂದ್ರೆ ಅವರು ಭಗವಂತನ ಜ್ಞಾನ ಪಡೆಯೋದಕ್ಕಿಂತ ಹೆಚ್ಚಾಗಿ ಇಂದ್ರಿಯ ಸುಖದಲ್ಲಿ ಹೆಚ್ಚು ಜ್ಞಾನವನ್ನ ಪಡಿತಾ ಹೋಗುವಂತದ್ದು. ಮತ್ತೆ ಯೋಗಿಗಳು ಕೂಡ ಅಂದ್ರೆ ಇವರು ಕೂಡ ಭಗವಂತನ ಕುರಿತಾದಂತಹ ಒಂದು ಸಂಪರ್ಕವನ್ನು ಏರ್ಪಡಿಸ್ಕೊಳ್ಳೋ ಪ್ರಯತ್ನ ಮಾಡೋದಕ್ಕಿಂತ ಸಿದ್ಧಿಗಳು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವಂತವ್ರು. ಅಂದ್ರೆ ಇವರಲ್ಲೂ ಕೂಡ ಎಲ್ಲಾ ರೀತಿಯ ಒಂದು ಐಹಿಕ ಭೋಗದ ಇಚ್ಛೆ ಇಟ್ಕೊಂಡೇ ಇವರು ಆ ಒಂದು ಮಾರ್ಗಗಳನ್ನ ಆಯ್ಕೆ ಮಾಡಿದ್ದಾರೆ. ಅಂದ್ರೆ ಇವರೆಲ್ಲರೂ ಕೂಡ ಸದಾ ಒಂದು ಇಂದ್ರಿಯ ಸುಖದಲ್ಲಿಯೇ ತೊಡಗಿರುವಂತವ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕರ್ಮಿಗಳು ಮಾಡೋದ್ ಕೆಲಸ ಕೂಡ ಒಂದು ಸಾಮಾಜಿಕವಾಗಿ ಒಂದು ಉತ್ತಮ ಜೀವನ ಗುಣಮಟ್ಟ ಅವರಿಗೆ ಬೇಕು ಅಂತ, ಅಂದ್ರೆ ಈ ಭೂಮಿ ಮೇಲೆ ಭೌತಿಕ ಜಗತ್ತಿನಲ್ಲಿ ಹೆಚ್ಚು ಕಾಲ ತಾವು ಸುಖವಾಗಿರ್ಬೇಕು ಅನ್ನೋ ಪ್ರಯತ್ನ ಮಾಡುವಂತವ್ರು. ಜ್ಞಾನಿಗಳು ಕೂಡ ಆ ಜ್ಞಾನವನ್ನ ಬೆಳೆಸ್ಕೊಂಡು ಏನ್ ಮಾಡ್ತಾರೆ, ಅನೇಕ ಕರ್ಮಕಾಂಡೀಯ ಪೂಜೆ ಕಾರ್ಯಗಳನ್ನ ಮಾಡುವಂಥದ್ದು, ದೇವತೆಗಳ ಆರಾಧನೆ ಮಾಡುವಂಥದ್ದು, ನಂತರ ಸ್ವರ್ಗ ಸುಖ ಬೇಕು ಅಂತ ಬಯಸುವಂಥದ್ದು. ಯೋಗಿಗಳು ಏನ್ ಮಾಡ್ತಾರೆ, ಅವರು ಸಿದ್ಧಿಗಳನ್ನ ಪಡಿಬೇಕು ಅನ್ನೋ ಒಂದು ಇಚ್ಛೆ ಇಟ್ಕೊಂಡು ಆ ಒಂದು ಯೋಗಾಭ್ಯಾಸ ಮಾಡುವಂಥವ್ರು. ಇವರಲ್ಲಿ ಕೂಡ ಒಂದು ಐಹಿಕ ಭೋಗ ಅನ್ನುವಂಥದ್ದು ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಭೌತಿಕ ಜಗತ್ತಿನಲ್ಲಿ ಕಲಿಯುಗದಲ್ಲಿ ಈ ಹೆಚ್ಚು ಜನ ಅಂದ್ರೆ 99.9% ಜನ ಕೂಡ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ರಜಗುಣದಿಂದ ತಮಗುಣದಿಂದ ಕೂಡಿರುವಂತವರೇ ಆಗಿದ್ದಾರೆ. ಅದರಿಂದ ಅವ್ರು ಏನ್ ಮಾಡ್ತಾರೆ, ಈ ಒಂದು ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳ್ತಾರೆ, ಆರ್ಥಿಕ ಅಭಿವೃದ್ಧಿ ಅಂತಂದ್ರೆ ನಾವು ಹೆಚ್ಚು ಸೌಕರ್ಯಗಳನ್ನ ಜೀವನದಲ್ಲಿ ಹೊಂದಿರಬೇಕು ಅಂತ ಅನ್ಕೊಳ್ಳುವಂಥದ್ದು, ಅಥವಾ ಪರೋಪಕಾರ, ಇದೆಲ್ಲವೂ ಕೂಡ ಉಪಧರ್ಮ ಅಂತ ಹೇಳ್ತಾರೆ. ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಮತ್ತೆ ರಾಜಕೀಯ ಚಟುವಟಿಕೆಗಳ ಹೆಸರಿನಲ್ಲಿ ಇಂದ್ರಿಯ ತೃಪ್ತಿಯಲ್ಲಿ ತೊಡಗುವಂಥದ್ದು. ಅಂದ್ರೆ ಏನೇ ಮಾಡ್ಲಿ ಅದರ ಮೂಲ ಉದ್ದೇಶ ಏನು, ನನ್ನ ಇಂದ್ರಿಯ ತೃಪ್ತಿ ಅನ್ನುವಂಥದ್ದೇ ಅಲ್ಲಿ ಮೊದಲ ಒಂದು ಆಯ್ಕೆ ಆಗಿರುತ್ತೆ. ಅಂತಹ ಒಂದು ಚಟುವಟಿಕೆಗಳಲ್ಲಿ ಯಾರು ತೊಡಗಿದ್ದಾರೆ ಅಂತವರೆಲ್ಲರೂ ಕೂಡ ಇಂದ್ರಿಯ ಸುಖಕ್ಕಾಗಿಯೇ ಅವರು
ಪ್ರಯತ್ನ ಪಡುವಂಥದ್ದು. ಯಾವಾಗ ನಾವು ನಮ್ಮ ಇಂದ್ರಿಯಗಳ ಸುಖವನ್ನ ಬಯಸ್ತೀವಿ ಆಗ ನಾವು ಭಗವಂತನಿಗೆ ವಿಮುಖರಾಗ್ತೀವಿ. ನಾವು ಯಾರ ಒಂದು ಇಂದ್ರಿಯಗಳನ್ನ ಸಂತೋಷಪಡಿಸೋ ಪ್ರಯತ್ನ ಮಾಡ್ಬೇಕು? ಹರೇ ಕೃಷ್ಣ. ಭಗವಂತ ಕೃಷ್ಣ ಕೃಷ್ಣನ ಭಗವಂತ ಇಂದ್ರಿಯಗಳ ಭಗವಂತನ ಇಂದ್ರಿಯಗಳ ತೃಪ್ತಿಪಡಿಸಲು. ಹಾ, ಭಗವಂತನ ಇಂದ್ರಿಯಗಳನ್ನು ತೃಪ್ತಿಪಡಿಸೋದನ್ನೇ ನಮ್ಮ ನಿಜವಾದ ಸ್ವರೂಪ. ಅದನ್ನ ನಾವು ಮರೆತು ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸೋ ಪ್ರಯತ್ನ ಮಾಡೋದ್ರಿಂದಲೇ ನಾವು ಅಂಧಕಾರದಲ್ಲಿ, ಅಜ್ಞಾನದಲ್ಲಿ, ಈ ದುಃಖದ ಸಾಗರದಲ್ಲಿ ಬೀಳೋದಕ್ಕೆ ಮೂಲ ಕಾರಣ ಆಗ್ತಾ ಇದೆ. ಹರೇ ಕೃಷ್ಣ. ಯಾರಾದ್ರೂ ಮುಂದುವರಿಸಿ ಓದಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಭಗವದ್ಗೀತೆ 7.15 ಮಾತುಗಳಲ್ಲಿ ಹೇಳುವುದಾದರೆ, ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿರುವ ಜನರು ಮೂಢರು, ಕತ್ತೆಯು ಮೂರ್ಖತನದ ಕುರುಹು. ಈಶೋಪನಿಷತ್ತಿನ ಪ್ರಕಾರ ಯಾರು ಕೇವಲ ನಿರುಪಯುಕ್ತವಾದ ಇಂದ್ರಿಯ ಸುಖವನ್ನರಸಿ ಅದರಲ್ಲೇ ತೊಡಗಿರುತ್ತಾರೋ ಅವರು ಅವಿದ್ಯೆಯನ್ನು ಪೂಜಿಸುತ್ತಾರೆ. ಶೈಕ್ಷಣಿಕ ಪ್ರಗತಿಯ ಹೆಸರಿನಲ್ಲಿ ಯಾರು ಈ ಬಗೆಯ ನಾಗರಿಕತೆ ನೆರವು ನೀಡುತ್ತಿದ್ದಾರೋ ಅವರು ಸೂಕ್ಷ್ಮವಲ್ಲದ ಇಂದ್ರಿಯ ಸುಖದ ನೆಲೆಯಲ್ಲಿರುವವರಿಗಿಂತ ಹೆಚ್ಚು ತೊಂದರೆಯುಂಟು ಮಾಡುತ್ತಿದ್ದಾರೆ. ದೇವರಿಲ್ಲವೆನ್ನುವ ಜನರ ಶೈಕ್ಷಣಿಕ ಪ್ರಗತಿಯು ಹಾವಿನ ಎದೆಯಲ್ಲಿರುವ ಮಣಿಯಷ್ಟೇ ಅಪಾಯಕಾರಿಯಾದದ್ದು. ಮಣುಭೂಷಿತವಾದ ಹಾವು ಮಣಿಭೂಷಿತರಹಿತವಾದ ಹಾವಿಗಿಂತ ಹೆಚ್ಚು ಅಪಾಯಕಾರಿ. ಹರಿಭಕ್ತಿ ಸುಧೋದಯದಲ್ಲಿ ದೇವರು ಇವೆಲ್ಲವೆಂಬ ಜನರ ಶೈಕ್ಷಣಿಕ ಪ್ರಗತಿಯು ಹೆಣಕ್ಕೆ ಸಿಂಗರಿಸಿದಂತೆ ಎಂದು ಹೇಳಲಾಗಿದೆ. ಇತರ ಅನೇಕ ದೇಶಗಳಲ್ಲಿರುವಂತೆ ಭಾರತದಲ್ಲೂ ಕೆಲವು ಜನರು ಮೃತರ ಕುಟುಂಬದವರ ಸಮಾಧಾನಕ್ಕಾಗಿ ಸಿಂಗರಿಸಿದ ಹೆಣದ ಜೊತೆಗೆ ಮೆರವಣಿಗೆಯಲ್ಲಿ ಹೋಗುತ್ತಾರೆ. ಅದೇ ರೀತಿ ಆಧುನಿಕ ನಾಗರಿಕತೆಯು ಸಂಸಾರದ ಶಾಶ್ವತವಾದ ದುಃಖಗಳನ್ನು ಮುಚ್ಚುವ ಸಲುವಾಗಿ ಮಾಡಿಕೊಂಡಿರುವ ತೇಪೆದಾರಿ ಕೆಲಸ. ಅಂತ ಕೆಲಸ ಕಾರ್ಯಗಳ ಉದ್ದೇಶ ಇಂದ್ರಿಯ ಸುಖ. ಮನಸ್ಸು ಇಂದ್ರಿಯಗಳಿಗಿಂತ ಮೇಲು, ಮನಸ್ಸಿಗಿಂತ ಬುದ್ಧಿಶಕ್ತಿ ಮೇಲು, ಬುದ್ಧಿಶಕ್ತಿಗಿಂತ ಆತ್ಮ ಮೇಲು. ಹೀಗಾಗಿ ನಿಜವಾದ ಶಿಕ್ಷಣದ ಉದ್ದೇಶ ಆತ್ಮ ಸಾಕ್ಷಾತ್ಕಾರವಾಗಿರಬೇಕು. ಅಂದರೆ ಆತ್ಮದ ಆಧ್ಯಾತ್ಮಿಕ ಮೌಲ್ಯಗಳ ಸಾಕ್ಷಾತ್ಕಾರವಾಗಿರಬೇಕು. ಅಂತ ಸಾಕ್ಷಾತ್ಕಾರವನ್ನು ಸಾಧಿಸದ ಯಾವುದೇ ಶಿಕ್ಷಣವನ್ನು ಅವಿದ್ಯೆ ಎಂದು ಪರಿಗಣಿಸಬೇಕು. ಅಂತ ಅವಿದ್ಯಾಪೂರ್ಣ ಸಂಸ್ಕೃತಿಯಿಂದ ಮಾನವ ಅಂಧತಮ ಲೋಕವನ್ನು ಪ್ರವೇಶಿಸುತ್ತಾನೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ನಾವು ನೋಡ್ತೀವಿ 4 ಜನ ದುಷ್ಕೃತಿಗಳು ಭಗವಂತನ ಹತ್ರಕ್ಕೆ ಬರೋದಿಲ್ಲ ಅಂತ 7ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ. ಯಾರೆಲ್ಲ ಒಂದು 4 ಜನ ದುಷ್ಕೃತಿಗಳು? ನರಾಧಮರು, ಮೂಢರು, ಮಾಯಾ ಅಪಹೃತ ಜ್ಞಾನಿಗಳು ಮತ್ತೆ ಅಸುರರು. ಇವರೆಲ್ಲರೂ ಕೂಡ ಭಗವಂತನ ಹತ್ರಕ್ಕೆ ಯಾವತ್ತೂ ಬರೋದಿಲ್ಲ ಅಂತ. ಅಂದ್ರೆ ಅವ್ರಿಗೆ ಯಾಕೆ ಬರೋದಿಲ್ಲ ಅಂತಂದ್ರೆ ಅವರು ಅವರ ಒಂದು ಗುಣ ಸ್ವಭಾವ ಅಂತದ್ದಾಗಿರುತ್ತೆ. ಅದರಲ್ಲಿ ನಾವು ನೋಡ್ತೀವಿ ಮೂಢರು ಅಂತಂದ್ರೆ ಯಾರಾದ್ರೂ ಅವರಿಗೆ ಆಧ್ಯಾತ್ಮಿಕ ಜ್ಞಾನವನ್ನ ಕಲೀಲಿಕ್ಕೆ ಮತ್ತೆ ಭಗವಂತನ ಭಕ್ತಿ ಕಾರ್ಯ ಮಾಡೋದಕ್ಕೆ ಬನ್ನಿ ಅಂತ ಹೇಳಿದ್ರೆ ಅವ್ರಿಗೆ ನಾವು ಕೂಡ ಅನೇಕ ಬಾರಿ ಇದನ್ನ ಕಾರಣ ಕೊಡ್ತೀವಿ. ಅವಾಗೆಲ್ಲ ನಮ್ಮನ್ನ ನಾವು ಕತ್ತೆಗಳಂತಾನೆ ಹೇಳ್ಕೋಬೇಕಾಗತ್ತೆ. ನಾವು ಕೂಡ ಕತ್ತೆಗಳು. ಭಗವಂತನ ಕಾರ್ಯ ಮಾಡೋದಕ್ಕೆ, ಭಗವತ್ನ ಸೇವೆ ಮಾಡೋದಕ್ಕೆ ನಮ್ಮ ಹತ್ರ ಸಮಯ ಇಲ್ಲ ಅಂದ್ರೆ ಏನ್ ಮಾಡ್ತಾ ಇದೀವಿ ನಾವು ಮಾಯೆಯ ಸೇವೆ ಮಾಡ್ತಾ ಇದೀವಿ, ಇಂದ್ರಿಯ ಭೋಗದ ಕಡೆಗೆ ಹೋಗ್ತಾ ಇದೀವಿ. ಆ ಒಂದು ಮಾಯೆಯ ಏನಂತ ಹೇಳ್ತಾನೆ ಭಗವಂತ, ಮಮಮಾಯ ದುರತ್ಯಯ ಅಂತ ಹೇಳ್ತಾನೆ. ಅಂದ್ರೆ ಮಾಯೆ ಅನ್ನುವಂಥದ್ದು ಎಷ್ಟು ಪ್ರಬಲವಾದದ್ದು ಅಂತಂದ್ರೆ ಅದು ಎಂತವರನ್ನು ಕೂಡ ಅಜ್ಞಾನಕ್ಕೆ ಕರ್ಕೊಂಡು ಹೋಗ್ಬಿಡತ್ತೆ. ಅಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಈ ಕತ್ತೆಯಂತೆ ಕೆಲಸ ಮಾಡುವಂತಹ ಜನ ಏನಿದ್ದಾರೆ, ಈ ಭೌತಿಕ ಜಗತ್ತು ಮತ್ತೆ ಇಲ್ಲಿ ಮಾನವ ರೂಪ ಸಿಕ್ಕಿರುವಂಥದ್ದು ಅದು ಅತ್ಯಂತ ದುರ್ಲಭವಾದದ್ದು ಮತ್ತೆ ಅದು ಅತ್ಯಂತ ಅಮೂಲ್ಯವಾದದ್ದು. ಆದ್ರೆ ಅದರ ಮಹತ್ವ ತಿಳಿದೇ ಇರುವಂತಹ ಜನ ಏನ್ ಮಾಡ್ತಾ ಇದ್ದಾರೆ, ಅದನ್ನ ಅವರು ಸುಮ್ನೆ ಪೋಲು ಮಾಡ್ತಾ ಇದ್ದಾರೆ. ಅಂದ್ರೆ ದಾಸರ ಪದಗಳಲ್ಲಿ ಹೇಳ್ತಾರೆ, ಅಂದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ದಾಸರಾಗ್ಬೇಕು, ಭಗವಂತನ ದಾಸರಾಗ್ಬೇಕು, ವಿಶೇಷರಾಗ್ಬೇಕು ಅಂತ. ಆ ರೀತಿ ಆಗ್ದಿರಾ ನಾವು ಸಿಕ್ಕಂತಹ ಒಂದು ಅವಕಾಶವನ್ನ ನಾವು ಅದನ್ನ ನಷ್ಟ ಮಾಡ್ಕೊಂಡ್ವಿ ಅಂತಂದ್ರೆ ನಾವು ಮೂಢರೇ ಸರಿ, ನಾವು ಕತ್ತೆಗಳೇ ಸರಿ. ನಾವೇನ್ ಮಾಡ್ತೀವಿ, ಈ ದೇಹದ ಸುಖಕ್ಕಾಗಿ ಕಷ್ಟಪಡ್ತಾ ಇರ್ತೀವಿ ಹೊರತು ಆತ್ಮದ ಮಹತ್ವವನ್ನ ತಿಳಿಯೋದಿಲ್ಲ. ಅಂದ್ರೆ ಏನಂತ ಹೇಳ್ತಾರೆ, ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಆತ್ಮ ಶ್ರೇಷ್ಠ. ಆ ಆತ್ಮದ ಒಂದು ಅವಶ್ಯಕತೆಗಳನ್ನ ಪೂರೈಸಬೇಕೇ ಹೊರತು ಈ ಕೊನೆಯಲ್ಲಿ ಬರುವಂತಹ ಇಂದ್ರಿಯಗಳ ಸುಖದ ಹಿಂದೆ ನಾವು ಅಂದ್ರೆ ನಮ್ಮ ಜೀವನವನ್ನ ವ್ಯರ್ಥವಾಗಿ ಕಳೀತಾ ಇದೀವಿ ಅಂತಂದ್ರೆ ಮತ್ತೆ ನಾವೆಲ್ಲರೂ ಕೂಡ ಮೂಢರು, ಕತ್ತೆಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ
ಈ ಒಂದು ಲೌಕಿಕ ಶಿಕ್ಷಣ ಅನ್ನುವಂಥದ್ದು ಅದು ಏನ್ ಮಾಡ್ತಾ ಇದೆ, ನಮ್ಗೆ ಹೆಚ್ಚು ಸುಖಕರವಾಗಿ ಹೇಗೆ ಬದುಕಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದೆ. ಯಾವ ರೀತಿ ಸುಖ? ಆತ್ಮಕ್ಕೆ ಕೊಡುವಂತಹ ಸುಖ ಅಲ್ಲ ಅದು, ಮತ್ತೆ ಇಂದ್ರಿಯಗಳಿಗೆ ಕೊಡುವಂತಹ ಸುಖ. ಅಂತಹ ಸುಖವನ್ನ ನಾವು ನೆಚ್ಚಿ ಹೋಗ್ತಾ ಇರುವಂತವ್ರು ನಾವ್ ಯಾರು ಅಂತಂದ್ರೆ ಏನಂತ ಹೇಳ್ತಾರೆ, ದೇಹಕ್ಕಿಂತ ಇಂದ್ರಿಯಗಳು ಶ್ರೇಷ್ಠ ಅಂತ ಅನ್ನುವಾಗ, ಮತ್ತೆ ದೇಹ, ಅದರಲ್ಲಿ ಇಂದ್ರಿಯಗಳಿಲ್ಲ, ಅದರಲ್ಲಿ ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಆತ್ಮ ಇಲ್ಲ ಅಂತಂದ್ರೆ ಅದೊಂದು ಸತ್ತ ಹೆಣ ಇದ್ದ ಹಾಗೆ, ಜಡವಸ್ತು ಇದ್ದ ಹಾಗೆ. ಹಾಗೆ ನಾವೇನ್ ಮಾಡ್ತಾ ಇದೀವಿ, ಆ ಒಂದು ದೇಹಕ್ಕೆ ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ ಜನ ಹೆಚ್ಚು ಹೆಚ್ಚು ಆ ಒಂದು ದೇಹದ ಭಾವನೆಯಲ್ಲಿ ಎಷ್ಟಿರ್ತಾರೆ ಅಂತಂದ್ರೆ ಹೇರ್ ಡೈ ಮಾಡುವಂಥದ್ದು, ಮತ್ತೆ ಮೇಕಪ್, ಆ ಒಂದು ಸ್ಕಿನ್ಗೆ, ಆ ಚರ್ಮಕ್ಕೆ ಅವರು ಹೆಚ್ಚು ಮಹತ್ವ ಕೊಡುವಂಥದ್ದು, ಅದಕ್ಕಾಗಿ ಸಮಯ ಕಳೆಯುವಂಥದ್ದು. ಹಾಗೆ ಆ ಒಂದು ದೇಹ ಅನ್ನುವಂಥದ್ದು ಅದು ಸುಕ್ಕುಗಟ್ಟುತ್ತೆ, ವಯಸ್ಸಾಗುತ್ತೆ, ಒಂದು ದಿನ ಅದು ಜೀವ ಕಳ್ಕೊಡುತ್ತೆ, ಅದು ನಿರ್ಜೀವ ಆಗುತ್ತೆ. ಅಂತಹ ಒಂದು ಹೆಣಕ್ಕೆ ನಾವು ಸಿಂಗಾರ ಮಾಡೋ ಕೆಲಸ ಮಾಡ್ತಾ ಇದೀವಿ ಅಂತ. ಹೆಣಕ್ಕೆ ಸಿಂಗಾರ ಮಾಡಿದ್ರೆ ಏನಾದ್ರೂ ಪ್ರಯೋಜನ ಇದೆಯಾ? ಹರೇ ಕೃಷ್ಣ. ಅಂದ್ರೆ ವ್ಯಕ್ತಿ ಇಲ್ಲ ಬದುಕಿರುವಾಗ ಮಾತಾಜಿ. ಆತ್ಮಕ್ಕೆ ಬೆಲೆ ಕೊಡದೆ, ವ್ಯಕ್ತಿಗೆ ಕೊಡ್ದಿರಾ, ಆತ್ಮಕ್ಕೆ ಬೆಲೆ ಕೊಡ್ದಿರಾ ನಾವು ಆ ದೇಹಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಇದೀವಿ ಅಂತಂದ್ರೆ ಅದು ಹೆಣಕ್ಕೆ ಮಾಡಿದ ಸಿಂಗಾರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಯಾವ ರೀತಿ ಅಂತಂದ್ರೆ ಆ ಅಜ್ಞಾನ ಅನ್ನುವಂಥದ್ದು ಹಾವಿದ್ದ ಹಾಗೆ, ಅಂದ್ರೆ ಅದರಲ್ಲೂ ಕೂಡ ವಿದ್ಯೆ ಅನ್ನೋ ಹೆಸರಿನಲ್ಲಿ ಇನ್ನೂ ಗಾಢವಾದ ಅಜ್ಞಾನದಲ್ಲಿ ಯಾರು ಮುಳುಗಿದ್ದಾರೆ ಅವರನ್ನ ಯಾವ್ದಕ್ಕೆ ಹೋಲಿಸ್ತಾ ಇದ್ದಾರೆ? ಆ ಹಾವಿನ ಹೆಡೆಯಲ್ಲಿ ಒಂದು ಮಣಿ ಇದೆ ಅಂತಂದ್ರೆ ಅದು ಇನ್ನೂ ಹೆಚ್ಚು ಹೆಚ್ಚು ವಿಷಕಾರಿಯಾದಂತಹ ಹಾವು ಅಂತ ಹೇಳ್ತಾರೆ. ಹಾಗೆ ಈ ಒಂದು ಆಧುನಿಕ ಜ್ಞಾನ ಪಡೆದಂತಹ ಜನ ಎಷ್ಟು ಅಪಾಯಕಾರಿ, ಅಂದ್ರೆ ಅವ್ರು ಎಷ್ಟು ಸುಖಕರವಾದ ಜೀವನ ಬೇಕು ಅನ್ನುವಂಥದ್ದು, ಅವರು ಅದರಲ್ಲಿ ತಮ್ಮನ್ನ ತಾವು ಪರಿಪೂರ್ಣವಾಗಿ ತೊಡಗಿಸ್ಕೊಳ್ಳುವಂಥದ್ದು, ಮತ್ತೆ ಸಿಕ್ಕಂತಹ ಒಂದು ಅವಕಾಶವನ್ನ, ಆ ಅವಕಾಶ ಸಿಕ್ಕಿದೆ ಅನ್ನೋದು ಕೂಡ ಅವ್ರಿಗೆ ತಿಳಿದಿರ ಅದನ್ನ ಅವರು ಕಳ್ಕೊಳ್ಳುವಂಥದ್ದು, ಅದನ್ನ ಹಾಳು ಮಾಡ್ಕೊಳ್ಳುವಂಥದ್ದು, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರಿಭಕ್ತಿ ಸುಧೋದಯದಲ್ಲಿ ಅದನ್ನ ಒಂದು ಹೆಣಕ್ಕೆ ಮಾಡಿದ ಸಿಂಗಾರ ಅಂತ ಹೇಳಿ ಹೋಲಿಕೆ ಸಾದೃಶ್ಯವನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಬದುಕಿರೋಷ್ಟು ದಿನ ಆ ವ್ಯಕ್ತಿಗೆ ಅಷ್ಟು ಮಹತ್ವ ಕೊಟ್ಟಿರೋದಿಲ್ಲ, ಅವನು ಅಂತ ರೀತಿಯ ಒಂದು ಅಲಂಕಾರ ಕೂಡ ಅವನು ಮಾಡ್ಕೊಂಡಿರೋದಿಲ್ಲ, ಆದ್ರೆ ಸತ್ತ ಮೇಲೆ ಅವನ ಹೆಣಕ್ಕೆ ಸಿಂಗಾರ ಮಾಡುತ್ತಾರೆ ಅಂತ. ಅಂತಹ ಒಂದು ರೀತಿ ಮಾಡುವಂಥದ್ದು ವ್ಯರ್ಥವಾದ ಒಂದು ಕಾರ್ಯ. ಇದೇ ರೀತಿ ಆಧುನಿಕ ನಾಗರಿಕತೆ ಅನ್ನುವಂಥದ್ದು ಕೂಡ ಸಂಸಾರದ ಶಾಶ್ವತವಾದ ದುಃಖಗಳನ್ನು ಮುಚ್ಚುವ ಸಲುವಾಗಿ ಮಾಡಿಕೊಂಡಿರುವ ತೇಪೆದಾರಿ ಕೆಲಸ. ಅಂದ್ರೆ ಜನ್ಮ ಮೃತ್ಯು ಜರಾವ್ಯಾಧಿ ಇದನ್ನ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಪ್ಪಿಸ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಹರೇ ಕೃಷ್ಣ. ಆಧ್ಯಾತ್ಮಿಕ ಜ್ಞಾನವನ್ನ ಬೆಳೆಸ್ಕೋಬೇಕು ಮಾತಾಜಿ. ಆತ್ಮಕ್ಕೂ ಮತ್ತೆ ಭಗವಂತನಿಗೂ ಇರೋ ಸಂಬಂಧ ತಿಳ್ಕೊಂಡು ಭಗವಂತನ ಧಾಮಕ್ಕೆ ಹೋಗೋ ಪ್ರಯತ್ನ ಪಡ್ಬೇಕು ಮಾತಾಜಿ. ಭಗವಂತನಿಗೆ ಶರಣಾಗಿ ಭಕ್ತಿ ಕಾರ್ಯಗಳಲ್ಲಿ ತೊಡಗ್ಬೇಕು. ಅದನ್ನ ಮಾಡ್ದಿರಾ ನಾವು ಜನ್ಮ, ನಮ್ಗೆ ಹುಟ್ಟು ಅನ್ನೋಂಥದ್ದಿದೆ, ಹುಟ್ಟಿದ ಮೇಲೆ ಸಾಯೋಂಥದ್ದು ಇದೆ. ಸಾಯೋದನ್ನ ತಡೆಯೋದಕ್ಕೆ ಅನೇಕ ರೀತಿಯಲ್ಲಿ ಈ ಒಂದು ವಿಜ್ಞಾನಿಗಳು ಪ್ರಯತ್ನ ಪಡುವಂಥದ್ದು. ಎಷ್ಟೇ ಪ್ರಯತ್ನ ಪಟ್ರು ಯಾರಾದ್ರೂ ಸಾವನ್ನ ನಿಲ್ಸಕ್ ಸಾಧ್ಯ ಇದೆಯಾ? ಇಲ್ಲ ಮಾತಾಜಿ. ವಿಜ್ಞಾನ ತುಂಬಾ ಯಾರು ತಡೆಯಕ್ ಆಗಲ್ಲ ಮಾತಾಜಿ. ವಿಜ್ಞಾನ ತುಂಬಾ ಮುಂದುವರೆದಿದೆ ಅಂತ ಹೇಳ್ತಾರೆ. ಹಾಗಂತ ಹೇಳಿ ನಮ್ಗೆ ಅನೇಕ ರೀತಿ ಏನದು ಒಂದು ಸುಕ್ಕು ಕಟ್ಟಬಾರ್ದು, ಚರ್ಮ ಸುಕ್ಕು ಕಟ್ಟಬಾರ್ದು ಅಂತ ಹೇಳಿ ಏನೋ ಇಂಜೆಕ್ಷನ್ಸ್ ಹಾಕೊಂತಾರೆ, ಮತ್ತೆ ಮೇಕಪ್ ಗಳನ್ನ ಮಾಡ್ತಾರೆ ನಾವು ತುಂಬಾ ಯಂಗಾಗಿ ಕಾಣ್ಬೇಕು ಅಂತ. ಆದ್ರೆ ಅದು ಶಾಶ್ವತವಾಗಿ ನಮ್ಗೆ ನಿಜವಾಗ್ಲೂ ಅದು ಶಾಶ್ವತ ಪರಿಹಾರ ಕೊಡುತ್ತಾ? ಹೇರ್ ಡೈ ಮತ್ತೆ ಇನ್ನೇನ್ ಮಾಡ್ತಾರೆ, ತುಂಬಾ ವಿಜ್ಞಾನ ಮುಂದುವರೆದಿದೆ, ಎಷ್ಟೊಂದು ಕಲ್ತಿದೀವಿ, ಎಷ್ಟೊಂದು ತಿಳಿದಿದೀವಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಒಂದು ಹಾಸ್ಪಿಟಲ್ಗಳಲ್ಲಿ ಎಲ್ಲದಕ್ಕೂ ನಮ್ಮ ಹತ್ರ ಔಷಧಿ ಇದೆ, ಎಲ್ಲಾ ಕಾಯಿಲೆಗೂ ನಮ್ಮ ಹತ್ರ ಪರಿಹಾರ ಇದೆ ಅಂತ. ಹಾಗಾದ್ರೆ ಪೇಷಂಟ್ಗಳು ಕಡಿಮೆ ಆಗಿದ್ದಾರೆ, ಜಾಸ್ತಿ ಆಗಿದ್ದಾರೆ? ಜಾಸ್ತಿನೇ ಆಗಿದ್ದಾರೆ ಮಾತಾಜಿ. ಹಿಂದಿನ ಕಾಲದಲ್ಲಿ ಜನ ಭೌತಿಕವಾಗಿ ಮಾನಸಿಕವಾಗಿ ತುಂಬಾ ಸುದೃಢವಾಗಿದ್ರು. ನಮ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ಜನ ಹೇಗಿದ್ದಾರೆ, ಅಷ್ಟಕ್ಕೂ ಇಷ್ಟಕ್ಕೂ ಸ್ವಲ್ಪಕ್ಕೂ ಅಂದ್ರೆ ಅವರಲ್ಲಿ ಸಹಿಸ್ಕೊಳ್ಳುವ ಶಕ್ತಿ ಇಲ್ಲ, ಮಾನಸಿಕವಾಗಿಯೂ ಇಲ್ಲ, ದೈಹಿಕವಾಗಿಯೂ ಇಲ್ಲ. ಆದ್ರೆ ಮತ್ ನಾವು ಏನ್ ಮುಂದುವರೆದಿದೀವಿ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ತೇಪೆದಾರಿ ಕೆಲಸ ಅಂತ. ಅಂದ್ರೆ ಅದು ತೇಪೆ ಹಾಕೋ ಕೆಲಸ ಮಾಡ್ತಾ ಇದೀವಿ ಅಷ್ಟೇ ಹೊರತು ಒಂದು ದುಃಖಗಳಿಂದ ಮರೆಮಾಚೋ ಕೆಲಸ ಮಾಡ್ತಾ ಇದೀವಿ ಹೊರತು ಆ ದುಃಖಗಳಿಗೆ ನಾವು ನಿಜವಾದ ಪರಿಹಾರನೇ ಹುಡ್ಕೊಳ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರಿಯ ಸುಖ ಅನ್ನುವಂಥದ್ದು ಅದು ಯಾವಾಗ್ಲೂ ಎಲ್ಲದಕ್ಕಿಂತ ಕೆಳಮಟ್ಟದ್ದು.
ಎಲ್ಲದಕ್ಕಿಂತ ಉನ್ನತವಾದದ್ದು ಆತ್ಮದ ಒಂದು ಅವಶ್ಯಕತೆಗಳನ್ನ ಪೂರೈಸುವಂಥದ್ದು. ಆತ್ಮದ ಉದ್ದೇಶವನ್ನ ತಿಳ್ಕೊಳ್ಳುವಂಥದ್ದೇ ನಿಜವಾಗ್ಲೂ ಕೂಡ ಆತ್ಮ ಸಾಕ್ಷಾತ್ಕಾರ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಆಧ್ಯಾತ್ಮಿಕ ಮೌಲ್ಯಗಳನ್ನ ನಾವು ತಿಳ್ಕೋಬೇಕು. ಅಂತಹ ಒಂದು ಶಿಕ್ಷಣ ಅದು ಈ ಒಂದು ಲೌಕಿಕ ಶಿಕ್ಷಣದಲ್ಲಿ ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಇದನ್ನ ಅವಿದ್ಯೆ, ನಿಜವಾಗ್ಲೂ ಕೂಡ ನಾವು ಯಾವ್ದನ್ನ ವಿದ್ಯೆ ಅಂತ ತಿಳಿತಾ ಇದೀವಿ, ಯಾರು ಆ ರೀತಿ ಶಾಲಾ ಕಾಲೇಜಲ್ಲಿ ಹೋಗಿ ಕಲಿತಾ ಇದ್ದಾರೆ ಅವರನ್ನ ವಿದ್ಯಾವಂತರು ಅಂತ ಕರಿತಾ ಇದೀವಿ, ಅವರೆಲ್ಲರೂ ಯಾವಾಗ ಆತ್ಮದ ಜ್ಞಾನಕ್ಕೆ, ಆತ್ಮ ಸಾಕ್ಷಾತ್ಕಾರಕ್ಕೆ, ಪರಮಾತ್ಮನ ವಿಷಯವಾಗಿ ಅವರಲ್ಲಿ ಯಾವುದೇ ಒಂದು ಜ್ಞಾನ ಇಲ್ಲ ಅಂತಂದಾಗ ಅವರು ನಿಜವಾಗ್ಲೂ ಅವಿದ್ಯೆ ಅಂತಾನೆ ಅದನ್ನ ಹೇಳ್ಬೇಕು. ಅಂತಹ ಜನ ಇನ್ನಷ್ಟು ಮತ್ತಷ್ಟು ಗಾಢಾಂಧಕಾರ ಪ್ರದೇಶವನ್ನು ಪ್ರವೇಶಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಮುಂದುವರಿಸಿ. ಓದ್ತೀರಾ? ವೇದಗಳ ಪ್ರಕಾರ ಋಷಿ ಲೌಕಿಕ ಶಿಕ್ಷಕರನ್ನು ವೇದವಾದ ರಥ 2 ಮಾಯಾಪಹೃತ ಜ್ಞಾನ 3 ಆಸುರಂ ಭಾವಂ ಆಶ್ರಿತ ಮತ್ತು ನರಾಧಮ ಎಂದು ಕರೆಯಲಾಗಿದೆ. ವೇದವಾದರಥರು ತಮಗೆ ವೈದಿಕ ಸಾಹಿತ್ಯವೆಲ್ಲ ಚೆನ್ನಾಗಿ ಗೊತ್ತಿದೆ ಎಂದು ತೋರಿಸಿಕೊಳ್ಳುತ್ತಾರೆ. ಆದರೆ ದುರದೃಷ್ಟದ ಸಂಗತಿ ಎಂದರೆ ಅವರು ವೇದದ ಉದ್ದೇಶಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದ್ದಾರೆ. ವೇದದ ಗುರಿ ಎಂದರೆ ದೇವೋತ್ತಮ ಪರಮ ಪುರುಷನನ್ನು ಅರಿಯುವುದು ಎಂದು ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯ 18ರಿಂದ 20 ಹೇಳಿದೆ. ಆದರೆ ಈ ವೇದವಾದರಥರಿಗೆ ದೇವೋತ್ತಮ ಪರಮ ಪುರುಷನಲ್ಲಿ ಆಸಕ್ತಿ ಇಲ್ಲ. ಬದಲಿಗೆ ಅವರಿಗೆ ಸ್ವರ್ಗ ಪ್ರಾಪ್ತಿಯೇ ಮೊದಲಾದ ಕಾಮಿ ಕರ್ಮಗಳ ಬಗ್ಗೆ ಆಸಕ್ತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ವೇದವಾದ ರಥ ಅಂತಂದ್ರೆ ಈ ವೇದಗಳನ್ನ ತಿಳಿದಂತವ್ರು, ಮತ್ತೆ ಮಾಯಾ ಅಪಹೃತ ಜ್ಞಾನಿಗಳು ಅಂದ್ರೆ ಅವರ ಜ್ಞಾನವನ್ನ ಮಾಯಿ ಅಪಹರಿಸಿದೆ ಅಂತ. ಮತ್ತೆ ಯಾರು ಅಸುರರು, ನರಾಧಮರು ಇವರೆಲ್ಲರೂ ಕೂಡ ಯಾವತ್ತೂ ಕೂಡ ಅವರು ಲೌಕಿಕ ಶಿಕ್ಷಣ, ಅವ್ರು ಎಷ್ಟೇ ಒಂದು ಲೌಕಿಕ ಜ್ಞಾನವನ್ನ ಪಡೆದಿದ್ರು ಕೂಡ ಅದು ನಿಷ್ಪ್ರಯೋಜಕ ಅನ್ನೋದನ್ನಲ್ಲಿ ಹೇಳ್ತಾ ಇದಾರೆ. ಮತ್ತೆ ಈ ವೇದವಾದ ರಥರು ಅಂದ್ರೆ ಯಾರು ಅಂತ ಹೇಳ್ತಾ ಇದಾರೆ ಅಂದ್ರೆ ಅವರು ಈ ಒಂದು ಏನಂತ ಹೇಳ್ತಾರೆ, ಬ್ರಾಹ್ಮಣರು ಹೆಚ್ಚು ಸಂಸ್ಕೃತವನ್ನ ತಿಳಿದಿದ್ದಾರೆ, ವೇದಗಳನ್ನ ಅಧ್ಯಯನ ಮಾಡಿದ್ದಾರೆ. ಮತ್ತೆ ಅದರಲ್ಲಿ ಮೂಲದಲ್ಲಿ ವೇದಗಳ ಮೂಲ ಉದ್ದೇಶ, ಉಪನಿಷತ್ತುಗಳು ಏನನ್ನ ಹೇಳುತ್ತೆ ಅದು ದೇವೋತ್ತಮ ಪರಮ ಪುರುಷನನ್ನ ಕುರಿತಾಗಿ ಹೇಳುವಂಥದ್ದು. ಅದು ವೇದಗಳ ಸಾರ. ಆ ವೇದಗಳ ಸಾರವನ್ನ ತಿಳಿದಿರಾ ಅವರು ಈ ಪುಷ್ಪಿಕಾ ವಾಚಂ ಅಂತ ಹೇಳ್ತಾರೆ. ಪುಷ್ಪಿಕಾ ವಾಚಂ ಅಂತಂದ್ರೆ ಯಾರು ಒಂದು ಪ್ರಾಣಿಗಳ ರೀತಿಯಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತವರನ್ನ ಆಕರ್ಷಿಸುವಂಥದ್ದು, ಎಂತಹ ವಿಷಯಗಳನ್ನ ಹೇಳಿ ಆಕರ್ಷಣೆ ಮಾಡುವಂಥದ್ದು, ಅವರಿಗೆ ಸುಖವಾದ ಜೀವನ, ಭೌತಿಕವಾಗಿ ಸುಖವಾದ ಜೀವನ ಭೂಮಿ ಮೇಲಿರುವಷ್ಟು ಕಾಲ, ಭೂಮಿಯಿಂದ ಒಂದು ದೇಹತ್ಯಾಗ ಆದ್ಮೇಲೂ ಕೂಡ ಅವರಿಗೆ ಸ್ವರ್ಗ ಸುಖಗಳನ್ನು ಪಡೆಯುವಂತಹ ಒಂದು ಆಮಿಷವನ್ನು ಒಡ್ಡುವಂತಹ ಒಂದು ಕರ್ಮಕಾಂಡೀಯ ಕಾರ್ಯಗಳಲ್ಲಿ ತೊಡಗುವಂತವ್ರು. ಅಂತಹ ಒಂದು ವಿಷಯಗಳು ಅದು ಆ ವ್ಯಕ್ತಿಯನ್ನ ಆಧ್ಯಾತ್ಮಿಕವಾಗಿ ಅವನು ಭಗವಂತನಲ್ಲಿ ಯಾವುದೇ ಆಸಕ್ತಿ ಇಲ್ಲ, ಆಧ್ಯಾತ್ಮಿಕ ಜ್ಞಾನ ಅನ್ನುವಂಥದ್ದಿಲ್ಲ. ಆದ್ರೆ ಈ ಒಂದು ಸ್ವರ್ಗ ಸುಖ ಏನು ಬ್ರಹ್ಮಾಂಡದ ಒಳಗಡೆ ಬರುತ್ತೆ, ಅಲ್ಲೂ ಕೂಡ ಜನ್ಮ ಮೃತ್ಯು ಜರಾವ್ಯಾಧಿ ಇದೆ. ಅದರಿಂದ ಆಚೆಗೆ ಸಂಸಾರ, ಈ ಭವಸಾಗರವನ್ನ ದಾಟಿಸಿ ಮುಂದೆ ಹೋದ್ರೆ ವೈಕುಂಠ ಲೋಕಗಳಿದೆ. ಅಲ್ಲಿ ಯಾವುದೇ ಒಂದು ದುಃಖ ದೋಷಗಳು ಇಲ್ಲ, ಅಲ್ಲಿ ಯಾವುದೇ ಒಂದು ಆಂಗ್ಸೈಟಿ ಇಲ್ಲ, ಅಂದ್ರೆ ಅಲ್ಲಿ ಯಾವುದೇ ಒಂದು ಖಿನ್ನತೆ ಅನ್ನುವಂಥದ್ದಿಲ್ಲ, ದುಃಖ ಅನ್ನುವಂಥದ್ದಿಲ್ಲ. ಅಂತಹ ಒಂದು ಪ್ರದೇಶ ಇದೆ ಅನ್ನುವಂತಹ ಜ್ಞಾನ ಅವ್ರಿಗೆ ತಿಳಿದಿಲ್ಲ. ಆದ್ರೂ ಕೂಡ ಅವ್ರು ಏನ್ ಅನ್ಕೋತಾರೆ, ನಾನು ಎಲ್ಲಾ ವೇದಗಳನ್ನ ಓದಿದ್ದೀನಿ, ನನಗೆ ಎಲ್ಲಾ ಜ್ಞಾನ ಸಿಕ್ಕಿದೆ, ನನಗೆಲ್ಲಾ ತಿಳಿದಿದೆ ಅಂತ ಅನ್ಕೊಳ್ಳುವಂಥವ್ರು. ಆದ್ರೆ ಅವರ ಒಂದು ಜ್ಞಾನ ಎಷ್ಟು ಅಲ್ಪವಾದದ್ದು ಅಂತಂದ್ರೆ ಮತ್ತೆ ಅಂದ್ರೆ ಈ ಒಂದು ಕ್ಷೀಣಿ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಅಂತ, ಅಂದ್ರೆ ನಾವು ಪುಣ್ಯವನ್ನ ಗಳಿಸಿ ಸ್ವರ್ಗಲೋಕಕ್ಕೆ ಹೋಗ್ಬೋದು, ಕರ್ಮಕಾಂಡೀಯ ಕಾರ್ಯಗಳನ್ನ ಮಾಡ್ಬೋದು, ಅಂದ್ರೆ ಯಾಗ ಯಜ್ಞಗಳನ್ನ, ದೇವತೆಗಳನ್ನ ಕುರಿತಾದಂತಹ ಪೂಜೆ ವ್ರತಗಳನ್ನ ನಾವು ಮಾಡ್ಬೋದು. ಆದ್ರೆ ಆ ರೀತಿ ಮಾಡಿದ್ರು ಕೂಡ ಏನು ಪ್ರಯೋಜನ? ಮತ್ತೆ ನಾವು ಆ ಒಂದು ಪುಣ್ಯ ಕಳೆದ ಮೇಲೆ
ಮತ್ತೆ ಈ ಭೌತಿಕ ಜಗತ್ತಿಗೆ ವಾಪಸ್ ಬರ್ತೀವಿ, ಮತ್ತೆ ಇಲ್ಲಿ ಇನ್ನೊಂದು ತಾಯಿಯ ಗರ್ಭದಲ್ಲಿ ಜನ್ಮ ಪಡಿತೀವಿ, ಮತ್ತೆ ನಮಗೆ ಮೃತ್ಯು ಬರುತ್ತೆ, ಮತ್ತೆ ನಮಗೆ ರೋಗ ಬರುತ್ತೆ, ಮತ್ತೆ ನಮಗೆ ವಯಸ್ಸಾಗುತ್ತೆ. ಇದೆಲ್ಲವೂ ಕೂಡ ಮತ್ತೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಮತ್ತೆ ನಡೆಯುವಂತಹ ಈ ಚಕ್ರದಲ್ಲೇ ಸಿಲುಕುವಂತಹ ಕಾರ್ಯಗಳನ್ನ ಮಾಡಿದ್ರೆ ಮತ್ತೆ ಅವನು ಏನು ವೇದಗಳನ್ನ ಅಧ್ಯಯನ ಮಾಡಿ ಏನು ಪ್ರಯೋಜನ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಮುಂದುವರಿಸಿ ಯಾರನ್ನ ಯಾರಾದ್ರು. ಓದ್ತಿದಾರೆ ಮಾತಾಜಿ? ಹಾ ಮಾತಾಜಿ. ಓದ್ತಾ ಇದ್ದಾರಾ? ಇಲ್ಲ, ಓದಿ ಮಾತಾಜಿ. ಈಶೋಪನಿಷತ್ತಿನ ಮೊದಲನೆಯ ಮಂತ್ರದಲ್ಲಿ ಹೇಳಿರುವಂತೆ ದೇವತ್ವ ಪರಮಪುರುಷನ ಎಲ್ಲದರ ಒಡೆಯ ಮತ್ತು ನಮಗೆ ದತ್ತವಾದ ಜೀವನ ಅವಶ್ಯಕ ವಸ್ತುಗಳಿಂದ ನಾವು ತೃಪ್ತಾಗಿರಬೇಕು. ಎಲ್ಲ ವೈದಿಕ ಶಾಸ್ತ್ರಗಳ ಉದ್ದೇಶವೆಂದರೆ ವಿಸ್ಮೃತಿ ಮಾತಾಜಿ. ಶೀಲ ಜೀವಿಯ ಭಗವತ್ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು. ಮೂರ್ಖ ಮಾನವ ಕುಲಕ್ಕೆ ಇದನ್ನು ತಿಳಿಯಪಡಿಸುವುದೇ ಜಗತ್ತಿನ ನಾನಾ ಧರ್ಮ ಗ್ರಂಥಗಳ ಉದ್ದೇಶ. ಹೀಗಾಗಿ ಎಲ್ಲ ಧರ್ಮಗಳ ಪರಮ ಗುರಿ ಭಗವದ್ಧಾಮಕ್ಕೆ ಹಿಂದಿರುಗುವುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಶೋಪನಿಷತ್ತಿನ ಮೊದಲನೇ ಮಂತ್ರ ನಾವು ಹೇಳಿದಾಗೆ ಭಗವಂತ ಎಲ್ಲದರ ಭೋಕ್ತಾರಂ ಯಜ್ಞ ತಪಸ್ಸ ಸರ್ವಲೋಕ ಮಹೇಶ್ವರ, ಆ ಒಂದು ಶಾಂತಿ ಮಂತ್ರ ಅದನ್ನ ತಿಳಿಯುವಂಥದ್ದು. ಆ ಒಂದು ಮಂತ್ರವನ್ನ ತಿಳಿದಂತವ್ರು, ಅಂದ್ರೆ ಆ ಒಂದು ಶ್ಲೋಕವನ್ನ ತಿಳಿದಂತವ್ರು ಏನ್ ಮಾಡ್ತಾರೆ, ಎಷ್ಟು ನಮಗೆ ಸಿಕ್ಕಿದೆ ಅಷ್ಟರಲ್ಲಿ ತೃಪ್ತರಾಗ್ತೀವಿ. ಮತ್ತೆ ನಾವು ಯಾವಾಗ್ಲೂ ಭಗವಂತನ ದಾಸ, ಯಾವುದು ನಮ್ದಲ್ಲ ಅನ್ನೋದನ್ನ ತಿಳ್ಕೊಳ್ತೀವಿ. ಆದ್ರೆ ಎಲ್ಲಾ ವೈದಿಕ ಶಾಸ್ತ್ರಗಳ ಉದ್ದೇಶ ಕೂಡ ಮೂಲದಲ್ಲಿ ಇದೇ ಆಗಿದೆ. ಅಂದ್ರೆ ನಾವೇನ್ ಮಾಡಿದೀವಿ, ಭಗವಂತನನ್ನ ಮತ್ತೆ ಭಗವಂತನ ಕೊಟ್ಟಿರುವಂತಹ ಶಾಸ್ತ್ರಗಳನ್ನ ಎಲ್ಲವನ್ನು ಕೂಡ ಮರ್ತಿದ್ದೀವಿ. ಅದನ್ನ ನಾವು ಮತ್ತೆ ಪುನರ್ ಸ್ಥಾಪನೆ ಮಾಡ್ಬೇಕು, ಅದನ್ನ ಜಾಗೃತಗೊಳಿಸ್ಕೋಬೇಕು. ಆಗ ಮಾತ್ರನೇ ಈ ಒಂದು ಮೂರ್ಖರಾದಂತಹ ನಾವು ಏನ್ ಮಾಡ್ತೀವಿ, ಈ ಧರ್ಮ ಗ್ರಂಥಗಳ ಉದ್ದೇಶ ಏನಿದೆ ಅದನ್ನ ತಿಳ್ಕೊಂಡಾಗ ಮಾತ್ರ ಅದರ ಅನ್ನೊಂದು ಪ್ರಯೋಜನ ನಾವು ಪಡೆಯೋದಕ್ಕೆ ಸಾಧ್ಯ. ಎಲ್ಲಾ ಈ ಒಂದು ಧರ್ಮ ಗ್ರಂಥಗಳ ಉದ್ದೇಶ ಏನು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮನ್ನ ಮತ್ತೆ ಭಗವಂತನ ಹತ್ರಕ್ಕೆ ಕರ್ಕೊಂಡು ಹೋಗುವಂತದ್ದೇ ಆಗಿದೆ ಅಂತ. ಅಂದ್ರೆ ಈಗ ನಾವು ನೋಡ್ತೀವಿ ಅನೇಕ ಧರ್ಮ ಗ್ರಂಥಗಳು ಅಂತ ಹೇಳ್ತೀವಿ. ಈಗ ಕುರಾನ್ ಇರ್ಬೋದು ಅಥವಾ ಈ ಭಗವದ್ಗೀತೆ ಇರ್ಬೋದು, ಎಲ್ಲದರಲ್ಲೂ ಕೂಡ ಈ ಒಂದು ವಿಚಾರ ಬರುತ್ತೆ. ಅಂದ್ರೆ ಎಲ್ಲದರ ಮೂಲ ಉದ್ದೇಶ ಜೀವಾತ್ಮನನ್ನ ಪರಮಾತ್ಮನೊಂದಿಗೆ ಸೇರಿಸುವಂತದ್ದೇ ಆಗಿರುತ್ತೆ. ಆದ್ರೆ ಅಲ್ಲಿ ಕೆಲವೊಂದು ಕಡೆ ನಮ್ಮನ್ನ ದಾರಿ ತಪ್ಪಿಸುವಂತಹ ವಿಚಾರಗಳು ಕೂಡ ಬರುತ್ತೆ. ಅಂದ್ರೆ ಈ ವೇದಗಳಲ್ಲಿ ನಾ ಆಗ್ಲೇ ಹೇಳಿದಾಗೆ ಪುಷ್ಪಿಕಾ ವಾಂಚಂ ಅಂತ ಹೇಳ್ತಾರೆ. ಅಂದ್ರೆ ಅವರನ್ನ ದಾರಿ ತಪ್ಪಿಸು ಕೆಲಸವಂತ ಮಾಡುವಂತದ್ದು ಅಂತಂದ್ರೆ ಈ ಒಂದು ಕರ್ಮಕಾಂಡಿಯ ಕಾರ್ಯಗಳನ್ನ ಮಾಡುವಂಥದ್ದು. ಅಂದ್ರೆ ನಾವು ಮೂಲದಲ್ಲಿ ಭೌತಿಕ ಜಗತ್ತಿಗೆ ಬಂದಿರುವಂತದ್ದು ಸುಖವನ್ನ ಅನುಭವಿಸೋದಕ್ಕೆ. ಆ ಸುಖವನ್ನ ಅನುಭವಿಸೋದಕ್ಕೆ ನಮ್ಗೆ ಅಲ್ಲೂ ಕೂಡ ಅವಕಾಶ ಕೊಡ್ತಾರೆ. ಏನ್ ಮಾಡ್ತಾರೆ, ಈ ವ್ರತ ಮಾಡಿ, ಈ ತಪಸ್ಸು ಮಾಡಿ, ಈ ದಾನ ಮಾಡಿ, ಈ ರೀತಿ ಒಂದು ಪೂಜೆ ಮಾಡಿ, ಈ ಯಜ್ಞ ಮಾಡಿದ್ರಿಂದ ನಿಮ್ಗೆ ಈ ಲಾಭ ಸಿಗುತ್ತೆ, ಅದರಿಂದ ನಿಮ್ಗೆ ಇಂಥದ್ದೊಂದು ಪ್ರಯೋಜನ ಸಿಗುತ್ತೆ. ಅದರಿಂದ ಆಕರ್ಷಿತರಾದವ್ರು ಏನ್ ಮಾಡ್ತಾರೆ, ಅವುಗಳನ್ನೇ ಮಾಡ್ತಾರೆ. ಅದೇ ರೀತಿ ಒಂದು ಕುರಾನಲ್ಲಿ ಕೂಡ ನಾವು ನೋಡ್ತೀವಿ. ಏನಂತ ಹೇಳ್ತಾರೆ ಅಂದ್ರೆ ಅವರು ಜಿಹಾದ್ ಅಂತ ಹೇಳ್ತಾರೆ. ಜಿಹಾದ್ ಅಂತಂದ್ರೆ ಈ ಒಂದು ಬಾಂಬ್ ಬ್ಲಾಸ್ಟರ್ಸ್, ಅಂದ್ರೆ ಅವರೇ ಜನ ಸಮೂಹವನ್ನ ಕೊಲ್ಲೋದಕ್ಕೆ ತಮ್ಮನ್ನ ತಾವು ಕೊಂದುಕೊಳ್ಳುವಂಥದ್ದು. ತಾವೇ ಒಂದು ಬಾಂಬ್ಗಳನ್ನ ಕಟ್ಕೊಂಡೋಗಿ ತಮ್ಮನ್ನ ತಾವು ಸಾಯಿಸ್ಕೊಳ್ಳುವಂಥದ್ದು. ಆ ರೀತಿ ಮಾಡಿದ್ರೆ ಏನಂತ ಹೇಳ್ತಾರೆ, ಅವು ಕೂಡ ಒಂದು ದಾರಿ ತಪ್ಪಿಸೋ ಕೆಲಸ ಅಂತಾನೆ ಇಲ್ಲಿ ಹೇಳುವಂಥದ್ದು. ಆ ರೀತಿ ಮಾಡ್ಕೊಂಡ್ರೆ ಅವ್ರಿಗೆ ಸ್ವರ್ಗ ಸಿಗುತ್ತೆ. ಅಲ್ಲಿ ಅವ್ರು 72 ಏನಂತ ಹೇಳ್ತಾರೆ ಗಂಧರ್ವ ಕನ್ಯರು ಅಲ್ಲಿ ಸಿಗ್ತಾರೆ ಅವ್ರಿಗೆ ಅಂತ. ಆ ರೀತಿ ಅವ್ರಿಗೆ ಆಮಿಷ ಒಡ್ಡುವಂಥದ್ದು. ಇಂಥದೆಲ್ಲ ಎಲ್ಲ ಕಡೆ ದಾರಿ ತಪ್ಪಿಸುವಂತ ವಿಚಾರ ಕೂಡ ಇರುತ್ತೆ. ಆದರೆ ಮೂಲ ಉದ್ದೇಶ, ಎಲ್ಲ ಧರ್ಮ ಗ್ರಂಥಗಳ ಮೂಲ ಉದ್ದೇಶ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದರ ಮೂಲ ಸಾರ ಏನು ಅಂತಂದ್ರೆ ಆತ್ಮನನ್ನ ಪರಮಾತ್ಮನ ಜೊತೆ ಹೊಂದು ಮಾಡುವಂಥದ್ದು, ಮತ್ತೆ ಅವನ ಭಗವಂತನ ಧಾಮಕ್ಕೆ ಹಿಂದಿರುಗಿಸುವಂಥದ್ದೇ ಅದರಲ್ಲಿ ವಾಸ್ತವ ಒಂದು ವಿಷಯ ಇರುವಂಥದ್ದು. ಆದ್ರೆ ಯಾರು ಎಲ್ಲ ತಿಳಿದಿದ್ದೀವಿ ಅಂತ ಅನ್ಕೋತಾರೆ, ಅಜ್ಞಾನದಲ್ಲಿ ಇನ್ನೂ ಇದ್ದಾರೆ ಅಂತವರು ಇಂತಹ ಒಂದು ತಪ್ಪಾದ ಒಂದು ವಿಚಾರಗಳಿಗೆ ಅವರು ಮನಸ್ಸನ್ನ ಕೊಟ್ಟು ಮತ್ತೆ ಮತ್ತಷ್ಟು ಭೌತಿಕ ಇಂದ್ರಿಯ ಸುಖದಲ್ಲಿಯೇ ತೊಡಗುವ ಪ್ರಯತ್ನ ಮಾಡ್ತಾರೆ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ, ನಾನು ಓದ್ಲಾ? ಹಾ ಮಾತಾಜಿ. ಮಾತಾಜಿ ಓದಿ ಮಾತಾಜಿ. ಆದ್ರೆ ವೇದವಾದರತರು ಮಾತಾಜಿ ಓದ್ತಾ ಇದ್ದೇನೆ. ಆದರೆ ವೇದವಾದರತರು ವೇದಗಳ ಈ ಸಾರಾಂಶವನ್ನು ಅರಿಯುವ ಬದಲು ಇಂದ್ರಿಯ ತೃಪ್ತಿಗಾಗಿ ಸ್ವರ್ಗ ಪ್ರಾಪ್ತಿಯಾಗಬೇಕೆಂಬ ಗೌಣ ವಿಷಯಗಳನ್ನು ಇದರ ಬಯಕೆ ಅವರಿಗೆ ಐಹಿಕ ಬಂಧನ ಉಂಟು ಮಾಡುತ್ತದೆ. ವೇದದ ಪರಮ ಧ್ಯೇಯವೆಂದು ಭಾವಿಸುತ್ತಾರೆ. ಅಂತ ಜನರು ವೈದಿಕ ಸಾಹಿತ್ಯಕ್ಕೆ ತಪ್ಪು ವ್ಯಾಖ್ಯಾನ ನೀಡಿ ಇತರ್ತಾರೆ.
ಕೆಲವು ವೇಳೆ ಅವರು ಪುರಾಣಗಳನ್ನು ಇವು ಜನಸಾಮಾನ್ಯರಿಗೆ ವೈದಿಕ ವಿವರಗಳನ್ನು ನೀಡುವಂತವು ಖಂಡಿಸುತ್ತಾರೆ. ವೇದವಾದತರು ಶ್ರೇಷ್ಠ ಆಚಾರ್ಯರ ಪ್ರಮಾಣಬದ್ಧವಾದ ವ್ಯಾಖ್ಯಾನಗಳನ್ನು ಕಡೆಗಣಿಸಿ ತಮ್ಮದೇ ವ್ಯಾಖ್ಯಾನಗಳನ್ನು ಕೊಡುತ್ತಾರೆ. ಅವರು ತಮ್ಮಲ್ಲೇ ಯಾವನೋ ಒಬ್ಬ ನೀಚನನ್ನು ವೈದಿಕ ಜ್ಞಾನದ ಪಂಡಿತನೆಂದು ಹೇಳುತ್ತಾರೆ. ಅಂತವರನ್ನು ಈ ಮಂತ್ರದಲ್ಲಿ ವಿದ್ಯಾರಥ ಎಂಬ ಸಂಸ್ಕೃತ ಪದದಿಂದ ವಿಶೇಷವಾಗಿ ಹರೇ ಕೃಷ್ಣ ಮಾತಾಜಿ. ಓಕೆ. ವಿದ್ಯಾ ಎಂದರೆ ವೇದ, ಏಕೆಂದರೆ ವೇದವೇ ಜ್ಞಾನದ ಮೂಲ, ಮತ್ತು ರಥ ಎಂದರೆ ನಿರತನಾದವನು ಎಂದರ್ಥ. ಹೀಗಾಗಿ ವಿದ್ಯಾರಥ ಎಂದರೆ ವೇದಾಧ್ಯಯನದಲ್ಲಿ ನಿರತನಾದವನು ಎಂದರ್ಥ. ವಿದ್ಯಾರಥ ಎಂದು ಕರೆದುಕೊಳ್ಳುವವರನ್ನು ಇಲ್ಲಿ ಖಂಡಿಸಲಾಗಿದೆ, ಏಕೆಂದರೆ ಆಚಾರ್ಯರ ಮಾತಿನಂತೆ ಅವರು ನಡೆದುಕೊಳ್ಳದೇ ಇರುವುದರಿಂದ ಅವರಿಗೆ ವೇದಗಳ ನಿಜವಾದ ಗುರಿಯೇ ಗೊತ್ತಿಲ್ಲ. ಅಂತಹ ವೇದವಾದರತರಿಗೆ ತಮ್ಮ ಉದ್ದೇಶಗಳಿಗೆ ತಕ್ಕಂತೆ ವೇದಗಳ ಪ್ರತಿಯೊಂದು ಪದಕ್ಕೂ ಅರ್ಥ ಕಂಡುಹಿಡಿಯುವುದೇ ಕೆಲಸ. ವೇದಶಾಸ್ತ್ರಗಳ ಸಾಧಾರಣ ಪುಸ್ತಕಗಳ ಸಂಗ್ರಹವಲ್ಲ, ಗುರು ಶಿಷ್ಯ ಪರಂಪರೆಯಿಂದಲ್ಲದೆ ಅವನ್ನು ಬೇರಾವ ರೀತಿಯಲ್ಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವರಿಗೆ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ವೇದವಾದ ರಥ ಅಂತ ಹೇಳಿಕೊಳ್ಳುವಂತವ್ರು ಸಂಸ್ಕೃತ ಪಂಡಿತರು. ಅಂದ್ರೆ ಅವರು ಪ್ರತಿಯೊಂದು ಪದಕ್ಕೂ ಕೂಡ ಸರಿಯಾದ ಅರ್ಥ ಕೊಡ್ತೀವಿ ನಾವು ಅಂತ ಹೇಳಿ ಪ್ರತಿಯೊಂದು ಅಂದ್ರೆ ಪ್ರಭುಪಾದರು ಈ ಭಾಗವತವನ್ನ 10ನೇ ಸ್ಕಂದದವರೆಗೂ ಅವರು ಟ್ರಾನ್ಸ್ಲೇಷನ್ ಮಾಡಿದ್ರು. ಮತ್ತೆ 11, 12 ಟ್ರಾನ್ಸ್ಲೇಷನ್ ಮಾಡುವಾಗ ಅವರು ದೇಹತ್ಯಾಗ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಅವರು ಶಿಷ್ಯರಿಗೆ ಹೇಳಿದ್ರು, ಟ್ರಾನ್ಸ್ಲೇಷನ್ ಅನ್ನುವಂಥದ್ದು ಅಂದ್ರೆ ಒಂದು ಭಾಷಾಂತರ ಮಾಡುವಂಥದ್ದು ಬರೀ ಅಕ್ಷರಗಳನ್ನ ಭಾಷಾಂತರ ಮಾಡುವಂಥದ್ದು ಅಥವಾ ಪದಗಳನ್ನ ಭಾಷಾಂತರ ಮಾಡುವಂಥದ್ದು ಅಲ್ಲ, ಅದರಲ್ಲಿ ಇರುವಂತಹ ಮೂಲ ಜ್ಞಾನವನ್ನ ವಿಷಯವನ್ನ ತಿಳಿದು ಮಾಡುವಂಥದ್ದು. ಅದನ್ನ ನಾವು ಸರಿಯಾದ ಪರಂಪರೆಯಿಂದ ತಿಳಿಯಲಿಕ್ಕೆ ಸಾಧ್ಯನೇ ಹೊರತು ಅದನ್ನ ಬರೀ ಒಂದು ಪದದ ಸಂಸ್ಕೃತ ಪದದ ಅರ್ಥವನ್ನ ನಾವು ಅದಕ್ಕೆ ಒಂದು ಪದಕ್ಕೆ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳು ಇರುತ್ತೆ, ಅದನ್ನ ನಾವು ಬರೀ ಟ್ರಾನ್ಸ್ಲೇಟ್ ಮಾಡೋದ್ರಿಂದ ನಮ್ಗೆ ಅದರ ಮೂಲ ಉದ್ದೇಶ, ಅದರ ಮೂಲ ಜ್ಞಾನ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದನ್ನ ಹೇಗೆ ನಾವು ತಿಳ್ಕೊಬಹುದು ಅಂತಂದ್ರೆ ಸರಿಯಾದ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಾಗ ಮಾತ್ರ ಅದನ್ನ ತಿಳ್ಕೊಳ್ಳಿಕ್ಕೆ, ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗಲ್ಲದೆ ಯಾರೇ ಬೇಕಾದ್ರೂ ಅದನ್ನ ಈಶೋಪನಿಷತ್ ಇರ್ಬೋದು, ಇದನ್ನೇ ಯಾರು ಬೇಕಾದ್ರೂ ಇದಕ್ಕೆ ವ್ಯಾಖ್ಯಾನಗಳನ್ನ ಕೊಟ್ಟಿರ್ತಾರೆ ಭಗವದ್ಗೀತೆಗೆ ಕೊಟ್ಟ ಹಾಗೆ. ಆದ್ರೆ ಅವುಗಳನ್ನ ನಾವು ಓದಿದಾಗ ಏನ್ ಮಾಡುತ್ತೆ, ಅದು ದಾರಿ ತಪ್ಪಿಸುವ ಕೆಲಸ ಮಾಡುತ್ತೆ. ಅಂದ್ರೆ ಯಾವ್ದಕ್ಕೆ ದಾರಿ ತಪ್ಪಿಸುತ್ತೆ? ನಾ ಆಗ್ಲೇ ಹೇಳಿದಾಗೆ ವೇದಗಳಲ್ಲಿ ಆರಂಭಿಕರಿಗೆ ಕೊಟ್ಟಿರುವಂತಹ ಒಂದು ವಿಷಯಗಳು, ದೇವತೆಗಳ ಆರಾಧನೆ ಮಾಡುವಂಥದ್ದು, ಯಾರು ಪ್ರಾಣಿಗಳ ಹಾಗೆ ಜೀವನ ಮಾಡ್ತಿದ್ದಾರೆ ಅಂತವರಿಗೆ ಅಂದ್ರೆ ಅವರಿಗಿಂತ ಶ್ರೇಷ್ಠರಾದವರಿದ್ದಾರೆ, ಅವರಿಗೆ ಶರಣಾಗಬೇಕು ಅನ್ನೋ ರೀತಿಯಲ್ಲಿ ಅವರನ್ನ ಪ್ರಾರಂಭಿಕ ಹಂತದಲ್ಲಿ ತರುವಾಗ ಅವ್ರಿಗೆ ಈ ದೇವತೆಗಳ ಆರಾಧನೆ ಮಾಡುವಂಥದ್ದು, ಮತ್ತೆ ಅದರಿಂದ ಅನೇಕ ಪುಣ್ಯ ಫಲಗಳನ್ನ ಪಡೆಯುವಂಥದ್ದು, ಈ ವಿಚಾರವಾಗಿ ಅವರನ್ನ ಆಕರ್ಷಿಸ್ತಾರೆ. ಆದ್ರೆ ಅದು ಅಲ್ಲಿಗೆ ನಿಲ್ಲುವಂಥದ್ದಲ್ಲ, ಮುಂದುವರಿಬೇಕು. ಅಂದ್ರೆ ಈ ಒಂದು ವೇದಗಳ 4 ಪುರುಷಾರ್ಥಗಳು ಯಾವ್ದೆಲ್ಲ 4 ಪುರುಷಾರ್ಥಗಳು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥದ್ದನ್ನ ವೇದಗಳ ಪುರುಷಾರ್ಥಗಳು ಅಂತ ನಾವು ತಿಳಿದಿದ್ದೀವಿ. ಆದ್ರೆ ಮೂಲದಲ್ಲಿ ವೇದಗಳ ಒಂದು ಉಪನಿಷತ್ತುಗಳು ಅದರ ಸಾರ ಆಗಿದೆ. ಅದರ ಮೂಲ ಉದ್ದೇಶ ಏನನ್ನ ಹೇಳುತ್ತೆ ಅಂತಂದ್ರೆ ಅಲ್ಲಿ ಭಗವಂತನನ್ನ ತಿಳಿಯುವಂಥದ್ದು. 5ನೇ ಪುರುಷಾರ್ಥ ಯಾವುದು ಅಂತಂದ್ರೆ ಪರಮಾತ್ಮನನ್ನ ತಿಳಿದು ಅವನ ಸೇವೆಯಲ್ಲಿ ತೊಡಗುವಂಥದ್ದೇ ಈ ಒಂದು ವೇದಗಳ ಸಾರ. ಆ ಒಂದು ವಿಚಾರವನ್ನ ಜನ ಅಷ್ಟು ಬೇಗ ಅದಕ್ಕೆ ಆಕರ್ಷಿತರು ಆಗೋದಿಲ್ಲ, ಅದಕ್ಕೆ ಅವರು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ. ಹಾಗೆ ಒಂದ್ ವೇಳೆ ತಿಳ್ಕೊಳಕ್ ಹೋದ್ರು ಕೂಡ ಈ ರೀತಿ ವೇದವಾದ ವ್ರತರು ಯಾರೆಲ್ಲ ಇದ್ದಾರೆ ಅವರು ಅದಕ್ಕೆ ತಮ್ಮದೇ ಆದ ವ್ಯಾಖ್ಯಾನಗಳನ್ನ ಕೊಟ್ಟು ಅವರನ್ನ ದಾರಿ ತಪ್ಪಿಸಿ ಬಿಡ್ತಾರೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಇದನ್ನ ನಾವು ತಿಳಿಬೇಕು ಅಂದ್ರೆ ಮೂಲದಲ್ಲಿ ನಾವು ಸರಿಯಾದ ಗುರು ಶಿಷ್ಯ ಪರಂಪರೆಯ ಮೂಲಕ ಅದನ್ನ ತಿಳಿಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವೇದಗಳ ದಿವ್ಯ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮನುಷ್ಯನು ಸದ್ಗುರುವಿನ ಬಳಿ ಹೋಗಬೇಕು. ಹೀಗೆ ಮಾಡಬೇಕೆಂದು ಕಠೋಪನಿಷತ್ತಿನಲ್ಲಿ ಹೇಳಿದೆ. ಆದರೆ ವೇದವಾದರತರಾದವರಿಗೆ ತಮ್ಮದೇ ಆದ ಆಚಾರ್ಯರಿರುತ್ತಾರೆ. ಆ ಆಚಾರ್ಯರು ಗುರು ಪರಂಪರೆಯಿಂದ ಬಂದವರಲ್ಲ. ಹರೇ ಕೃಷ್ಣ ಮಾತಾಜಿ. ಗುರು ಪರಂಪರೆಯಿಂದ ಬಂದವರಲ್ಲ. ಅವರು ವೇದಶಾಸ್ತ್ರಗಳನ್ನು ತಪ್ಪಾಗಿ ವ್ಯಾಖ್ಯಾನಿಸಿ ಅಂಧೋತ್ತಮ ಪ್ರದೇಶಕ್ಕೆ ಹೋಗುತ್ತಾರೆ. ವೇದಗಳ ಗಂಧಗಾಳಿಯೇ ಗೊತ್ತಿಲ್ಲದವರಿಗಿಂತಲೂ
ಅಜ್ಞಾನಕ್ಕೆ ಅವರು ಬೀಳುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ನಾವು ಈ ವೇದಗಳ ಸಾರವನ್ನು ತಿಳಿಬೇಕು ಅಂದ್ರೆ ನಾವು ಸರಿಯಾದ ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಅಧಿಕೃತ ಗುರುಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಅವರ ಮೂಲಕ ಈ ಜ್ಞಾನವನ್ನ ನಾವು ತಿಳಿಯೋ ಪ್ರಯತ್ನ ಮಾಡಬೇಕು. ಅದನ್ನ ಇಲ್ಲಿ ಕಠೋಪನಿಷತ್ತು ಹೇಳ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನಾವು ಮಾಡ್ತೀರಾ ಯಾರೋ ಒಂದು ಸರಿಯಾದ ಪರಂಪರೆಯಲ್ಲಿ ಬಂದಿರದ ಒಂದು ವ್ಯಕ್ತಿಯಿಂದ ನಾವು ಅದನ್ನ ತಿಳ್ಕೊಳ್ಳಿಕ್ಕೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಕುರುಡ ಇನ್ನೊಬ್ಬ ಕುರುಡನನ್ನ ಆಮ್ ಏನಂತ ಹೇಳ್ತೀವಿ ಆಶ್ರಯಿಸಿ ಅವನಿಂದ ಹಿಂಬಾಲಿಸಿದ ಹಾಗೆ ಆಗುತ್ತೆ. ಕುರುಡ ಅವನು ಕೂಡ ಪ್ರಪಾತಕ್ಕೆ ಬೀಳ್ತಾನೆ. ಸಾಲದಿದ್ದಕ್ಕೆ ಯಾರು ಅವನನ್ನ ಅನುಸರಣೆ ಮಾಡಿ ಹೋಗ್ತಾ ಇದ್ದಾರೆ, ಅವನ ಜೊತೆ ಹೋಗ್ತಾ ಇದ್ದಾರೆ, ಅವರನ್ನು ಕೂಡ ಅವನು ಅಂತಹ ಒಂದು ಪ್ರಪಾತಕ್ಕೆ ಬೀಳಿಸ್ತಾನೆ, ಅಜ್ಞಾನ ಅನ್ನುವಂತಹ ಒಂದು ಪ್ರಪಾತಕ್ಕೆ ಬೀಳಿಸ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ವೇದಗಳ ನಿಜವಾದ ಪರಿಪೂರ್ಣವಾದ ಅರ್ಥ ತಿಳಿದೇ ಇರುವಂತವ್ರು ಅಂತವ್ರು ಏನ್ ಮಾಡ್ತಾರೆ, ಅವ್ರು ಅಜ್ಞಾನದಲ್ಲಿದ್ದಾರೆ. ಆದ್ರೆ ವಿದ್ಯೆ ಅನ್ನೋ ಹೆಸರು ಅಂದ್ರೆ ನಾವು ಜ್ಞಾನಿಗಳು, ನಾವು ವೇದಗಳನ್ನ ತಿಳಿದಂತಹ ಅಂದ್ರೆ ಇದು ನಾವು ನೋಡ್ತೀವಿ. ಮನು ಸಂಹಿತೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅಂತಂದ್ರೆ ಮನು ಸಂಹಿತೆ ಅಂತಂದ್ರೆ ಜನರಿಗೆ ಈ ವೇದಗಳ ಹಾಗೆ ಅಲ್ಲಿ ಎಲ್ಲ ಒಂದು ವಿಷಯಗಳು ಕೊಟ್ಟಿತ್ತು. ಅಂದ್ರೆ ಯಾರು ಯಾವ ರೀತಿ ಯಾರಿಗೆ ಯಾವ್ದು ಧರ್ಮ, ಯಾರು ಯಾವ ರೀತಿ ನಡ್ಕೋಬೇಕು ಅನ್ನೋಂಥದ್ದೆಲ್ಲ. ಆದ್ರೆ ಕ್ರಮೇಣ ಏನಾಯ್ತು ಅಂತಂದ್ರೆ ಈಗ ನಾವು ನೋಡ್ತೀವಿ ಈ ಒಂದು ಆಶ್ರಮಗಳು ವರ್ಣಗಳು ಯಾವುದರ ಆಧಾರದ ಮೇಲೆ ಆಗಿದೆ ಅಂತ ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಅವರ ಕರ್ಮದ ಮೇಲೆ, ಅವರ ಗುಣಗಳ ಮೇಲೆ ಮತ್ತೆ ಅವ್ರು ಮಾಡುವ ಕಾರ್ಯಗಳ ಮೇಲೆ ಅದು ಆಧಾರಿತ ಆಗಿದೆ ಅಂತ. ಆದ್ರೆ ಹೋಗ್ತಾ ಹೋಗ್ತಾ ಏನಾಯ್ತು, ಜನ ಅದನ್ನ ಜಾತಿ ಪದ್ಧತಿ ಮಾಡ್ಬಿಟ್ರು. ಜಾತಿ ಪದ್ಧತಿ ಮಾಡಿದ್ಮೇಲೆ ಏನ್ ಮಾಡಿದ್ರು, ಅವ್ರಿಗೆ ಮನು ಸಂಹಿತೆ ಮೇಲೆ ಇನ್ನು ಅವ್ರಿಗೆ ಆ ಮನು ಸಂಹಿತೆಯಲ್ಲಿ ಅದು ಬರ್ದಿಲ್ಲ, ಆ ರೀತಿ ಹೇಳಿಲ್ಲ. ಅಂದ್ರೆ ಜಾತಿ ಬ್ರಾಹ್ಮಣರಿಗೆ ಹುಟ್ಟಿದವನೆಲ್ಲ ಬ್ರಾಹ್ಮಣನೇ ಆಗ್ತಾನೆ ಅನ್ನುವಂಥದ್ದು ಅಲ್ಲಿ ಕೊಟ್ಟಿಲ್ಲ. ಆದ್ರೆ ಜನ ಆ ರೀತಿ ಅದನ್ನ ಜಾತಿ ಪದ್ಧತಿ ಮಾಡ್ಕೊಂಡ್ಮೇಲೆ ಏನ್ ಮಾಡಿದ್ರು, ಬ್ರಾಹ್ಮಣನ ಮನೆಯಲ್ಲಿ ಶೂದ್ರ ಕೂಡ ಹುಟ್ಟಬಹುದು. ಅಂದ್ರೆ ಅವನಂತಹ ಗುಣಗಳನ್ನ ಕರ್ಮಗಳನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಅವ್ನು ಶೂದ್ರನೇ ಆಗ್ತಾನೆ. ಆದ್ರೆ ತನ್ನನ್ನ ತಾನು ಅವನು ಬ್ರಾಹ್ಮಣ ಅಂತ ಹೇಳ್ಕೊಂಡು ಇನ್ನೊಬ್ಬರ ಮೇಲೆ ಅಲ್ಲಿ ದೌರ್ಜನ್ಯ ಕೂಡ ಮಾಡಬಹುದು. ಅಂದ್ರೆ ಯಾರು ಶೂದ್ರ ಗುಣವನ್ನ ಹೊಂದಿದ್ದಾರೆ ಅಂತವರಿಗೆ ಅಧಿಕಾರ ಸಿಕ್ಕುತ್ತೆ, ಅವನು ತನ್ನನ್ನು ತಾನು ಬ್ರಾಹ್ಮಣ ಅಂತ ಹೇಳ್ಕೊಳ್ಳುವಂಥದ್ದು. ಹಾಗೆ ಅವ್ರೇನ್ ಮಾಡ್ತಾರೆ, ಸಮಾಜವನ್ನ ತಪ್ಪುದಾರಿಗೆ ಹೇಳಿದ್ದಾರೆ. ಮೊದಲಿಗೆ ಅವರು ಆ ಒಂದು ಗುಣಗಳನ್ನ ಅಂದ್ರೆ ಬ್ರಾಹ್ಮಣ ಅಂತಂದ್ರೆ ಅವರಲ್ಲಿ ಏನೆಲ್ಲ ಗುಣಗಳು ಇದೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅವನು ಸಂಯಮಿಯಾಗಿರ್ತಾನೆ, ಅವನು ಬ್ರಹ್ಮಜ್ಞಾನವನ್ನು ಪಡೆದಿರ್ತಾನೆ, ಅವನು ಇತರರಿಗೆ ಆ ಒಂದು ಜ್ಞಾನವನ್ನು ನೀಡ್ತಾನೆ, ಇದೆಲ್ಲ ಹೇಳಿರ್ತಾರೆ. ಅಂತಹ ಕಾರ್ಯಗಳಲ್ಲಿ ತೊಡಗದೇ ಇರುವಂತಹ ವ್ಯಕ್ತಿಗಳು ಅವರನ್ನ ಅವರು ಬ್ರಾಹ್ಮಣ ಅಂತ ಕರ್ಕೊಂಡು ಅವ್ರು ಏನ್ ಮಾಡ್ತಾರೆ, ಸಮಾಜವನ್ನ ತಪ್ಪುದಾರಿಗೆ ಹೇಳ್ತಾರೆ. ಅಂತಹ ಒಂದು ವೇದವಾದ ವ್ರತರು ಇಲ್ಲಿ ಹೇಳ್ತಾ ಇರುವಂತವ್ರು. ಅಂತ ಜನ ಏನ್ ಮಾಡ್ತಾರೆ, ಅವರಿಗೆ ಅದರ ಉದ್ದೇಶ ಗೊತ್ತಿಲ್ಲ, ಅದರ ಜ್ಞಾನ ಗೊತ್ತಿಲ್ಲ, ಸಂಸ್ಕಾರ ಗೊತ್ತಿಲ್ಲ, ಸುಮ್ನೆ ಆದ್ರೂ ನಾವು ಅದನ್ನ ಬ್ರಾಹ್ಮಣರು ನಾವು ಇದೆಲ್ಲ ತಿಳಿದಿದ್ದೀವಿ ಅಂತ ಹೇಳಿ ಅವರು ಅಂಧಕಾರಕ್ಕೆ ಹೋಗೋದಲ್ದಿರ ಇತರರನ್ನು ಕೂಡ ಅಂಧಕಾರಕ್ಕೆ ಕರ್ಕೊಂಡ್ಬಂದಿರುವುದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ, ಮುಂದುವರಿಸಿ. ಮಾಯಾ ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಹಾ ಪ್ರಭುಜಿ. ಮಾಯಾ ಅಪಹೃತ ಜ್ಞಾನ. ಪ್ರಭುಜಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಪ್ರಭುಜಿ. ವರ್ಗದ ಜನರು ಸ್ವಯಂಕೃತ ಭಗವಾನರು, ಅಂಥವರು ತಾವೇ ದೇವರು ಎಂದು ಹರೇ ಕೃಷ್ಣ ಪ್ರಭುಜಿ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಪ್ರಭುಜಿ. ಓಕೆ, ಬೇರೆ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಮಾಯಾ ವ್ಯಾಪಾರೂತ ಜ್ಞಾನ ವರ್ಗದ ಜನರು ಸ್ವಯಂಕೃತ ಭಗವಾನರು, ಅಂತವರು ತಾವೇ ದೇವರು ಎಂದು ಭಾವಿಸುತ್ತಾರೆ ಮತ್ತು ಬೇರ್ಯಾವುದೇ ದೇವರನ್ನು ಆರಾಧಿಸುವ ಅವಶ್ಯಕತೆ ಇಲ್ಲವೆಂದು ಹೇಳುತ್ತಾರೆ. ಅವರು ಶ್ರೀಮಂತನಾದ ಒಬ್ಬ ಸಾಧಾರಣ ವ್ಯಕ್ತಿಯನ್ನು ಪೂಜಿಸಲು ಒಪ್ಪುತ್ತಾರೆ, ಆದರೆ ಎಂದಿಗೂ ದೇವೋತ್ತಮ ಪರಮಪುರುಷನನ್ನು ಆರಾಧಿಸರು. ಅಂತವರು ತಮ್ಮ ದಡ್ಡತನವನ್ನು ತಿಳಿದುಕೊಳ್ಳಲಾರದೆ ಭಗವಂತನು ಮಾಯೆಯ ಪಾಶಕ್ಕೆ ಒಳಗಾಗನು ಎಂಬುದನ್ನು ತಿಳಿಯರು. ಭಗವಂತನು ಎಂದಾದರೂ ಮಾಯಾ ಪಾಶಕ್ಕೆ ಒಳಗಾಗಿದ್ದರೆ ಮಾಯೆಯೇ ಭಗವಂತನಿಗಿಂತ ಪ್ರಬಲವಾಗಿರುತ್ತಿತ್ತು. ಅಂತ ಜನರು ಭಗವಂತನು ಸರ್ವಶಕ್ತನೆಂದು ಹೇಳುವರು, ಆದರೆ ಭಗವಂತನು ಸರ್ವಶಕ್ತನಾದರೆ ಅವನು ಮಾಯೆಯ ಪ್ರಭಾವಕ್ಕೆ ಒಳಗಾಗಲು ಸಾಧ್ಯವಿಲ್ಲವೆಂದು ಅವರು ಭಾವಿಸುವುದಿಲ್ಲ. ಈ ಸ್ವಯಂ ಘೋಷಿತ ದೇವರುಗಳು
ಈ ಪ್ರಶ್ನೆಗಳನ್ನೆಲ್ಲ ಸ್ಪಷ್ಟವಾಗಿ ವಿವರಿಸಲಾರರು. ಅವರಿಗೆ ತಾವೇ ದೇವರಾದರೆ ಸಾಕು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರಿ ಕೃಷ್ಣ. ಈ ಮಾಯಾ ಅಪಹೃತ ಜ್ಞಾನಿಗಳು ಅಂದ್ರೆ ಯಾರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮಾಯೆಯಿಂದ ಜ್ಞಾನ ಅಪಹೃತ ಅಂದ್ರೆ ಹೈಜಾಕ್ ಆಗಿದೆ, ಅಂದ್ರೆ ಅವ್ರ ಜ್ಞಾನವನ್ನ ಮಾಯೆ ಅಪಹರಿಸಿ ಬಿಟ್ಟಿದ್ದಾಳೆ ಅಂತ. ಅಂತಹ ಜನ ಏನ್ ಮಾಡ್ತಾರೆ, ಮಾಯಾವಾದಿಗಳು ಅಂತ ಹೇಳ್ತಾರೆ. ಮಾಯಾವಾದಿಗಳು ಅಂದ್ರೆ ಅವರು ತಮ್ಮನ್ನೇ ತಾವು ದೇವರು ಅಂತ ಕರ್ಕೊಳ್ಳುವಂತವ್ರು. ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಭಗವಂತ ದೇವರು ಅಂದ್ರೆ ಯಾರು ಅಂದ್ರೆ ಅವನು ನಮ್ಮ ಹಾಗೇನೆ, ನಾವು ಕೂಡ ಒಂದು ದಿನ ಅವನ ಹಾಗೆ ದೇವರಾಗೋದಕ್ಕೆ ಸಾಧ್ಯ ಇದೆ. ಅಂದ್ರೆ ನಾವು ಕೆಲವೊಂದು ತಪಸ್ಸು, ಧ್ಯಾನ, ಜ್ಞಾನವನ್ನ ಬೆಳೆಸ್ಕೊಳ್ಳೋ ಮೂಲಕ ನಾವು ಕೂಡ ದೇವರಾಗ್ಬೋದು ಅಂತ ವಾದ ಮಾಡುವಂತವ್ರು. ಅಂದ್ರೆ ಅವರು ಯಾವತ್ತೂ ಕೂಡ ಭಗವಂತನಿಗೆ ಒಂದು ಪ್ರಾಮುಖ್ಯತೆನ ಕೊಡೋದಿಲ್ಲ. ಭಗವಂತ ಅಂತಂದ್ರೆ ಆ ದೇವೋತ್ತಮ ಪರಮ ಪುರುಷ ಅಂತ ಅವರು ಒಪ್ಪೋದಿಲ್ಲ. ತಮ್ಮನ್ನ ತಾವೇ ಆರಾಧನೆ ಮಾಡುವಂತವ್ರು, ಅಂದ್ರೆ ನಾನೇ ದೇವರು ಅಂತ ಹೇಳ್ಕೊಳ್ಳುವಂತವ್ರು. ಈ ಒಂದು ಭೌತಿಕ ದೇಹವನ್ನ ಕಳ್ಕೊಂಡ್ಮೇಲೆ ನಾನು ಭಗವಂತನಲ್ಲಿ ಒಂದಾಗಿ ಬಿಡ್ತೀನಿ, ನಾನು ದೇವರಾಗಿ ಬಿಡ್ತೀನಿ ಅಂತ ಹೇಳ್ಕೊಳ್ಳುವಂತವ್ರು. ಅಂತವರನ್ನಲ್ಲಿ ಮಾಯಾಪಹೃತ ಜ್ಞಾನಿಗಳು ಅಂತೇಳಿ ಕರಿತಾ ಇದ್ದಾರೆ. ಅಂತಹ ಜನ ಯಾರಾದ್ರೂ ಇನ್ನೊಬ್ಬ ಶ್ರೀಮಂತ ಇದ್ರೆ ಅವನಿಗೆ ಆ ಒಂದು ಗೌರವಗಳನ್ನ, ಅಂದ್ರೆ ಈಗ ನಾವು ನೋಡ್ತೀವಿ ಅನೇಕ ಈಗಿನ ಲೌಕಿಕ ಜನ ಹಾಗೆ ಇದ್ದಾರೆ ಅಲ್ವಾ, ರಾಜಕೀಯ ವ್ಯಕ್ತಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಫಿಲಂ ಸ್ಟಾರ್ಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಅಥವಾ ಯಾರಾದ್ರೂ ಕ್ರಿಕೆಟರ್ಸ್ ಇದ್ರೆ ಅವ್ರಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಫ್ಯಾನ್ ಫಾಲೋವರ್ಸ್ ಇರ್ತಾರೆ, ಅಂದ್ರೆ ಅವ್ರಿಗೋಸ್ಕರ ಅವರನ್ನ ದೇವರು ಅಂತ ನೋಡುವಂತಹ ಜನ ಇರ್ತಾರೆ. ಅಂದ್ರೆ ಒಬ್ಬ ಸಾಧಾರಣ ವ್ಯಕ್ತಿಯನ್ನ ಬೇಕಿದ್ರೆ ದೇವರಾಗಿ ಅವ್ರು ಒಪ್ಕೋತಾರೆ ಹೊರತು ದೇವೋತ್ತಮ ಪರಮ ಪುರುಷನಿಗೆ ಅವರು ಯಾವತ್ತೂ ಅವರು ಶರಣಾಗೋದಿಲ್ಲ. ಅಂತವರನ್ನಲ್ಲಿ ಮಾಯಾ ಅಪಹೃತ ಜ್ಞಾನಿಗಳು ಅಂತ ಹೇಳಿ ಕರಿತಾ ಇದ್ದಾರೆ. ಅಂತವರನ್ನ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಮಾಯೆಯ ಪಾಶದಲ್ಲಿ ಬಿದ್ದಿದ್ದಾರೆ. ಅಂದ್ರೆ ಮಾಯೆ ಅಷ್ಟೊಂದು ಶಕ್ತಿಶಾಲಿ. ಅವಳ ಒಂದು ಈ ಒಂದು 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಅದರ ಒಂದು ಪಾಶಕ್ಕೆ ಬಿದ್ದಂತವ್ರು ಅವರು ಭಗವಂತನನ್ನ ಮರೀತಾರೆ, ಭಗವಂತನಿಂದ ದೂರ ಆಗ್ತಾರೆ. ಅಂತಹ ಜನ ಏನ್ ಮಾಡ್ತಾರೆ, ಅವರು ಭಗವಂತನಿಂದ ದೂರ ಆಗಿ ಮತ್ತೆ ಅವರನ್ನ ಅವರು ಭಗವಂತ ಅಂತ ಹೇಳ್ಕೊತಾ ಮತ್ತೆ ಮತ್ತಷ್ಟು ಗಾಢಾಂಧಕಾರವಾದ ಪ್ರದೇಶಗಳನ್ನ ಅವರು ಸೇರ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ತಾವೇ ದೇವರಾಗ್ತೀವಿ ಅಂತ ಹೇಳುವಂತವ್ರು. ಅಂದ್ರೆ ಭಗವಂತ ಅವನು ಸಾಧಾರಣ ವ್ಯಕ್ತಿ, ಅವನು ಭೂಮಿ ಮೇಲೆ ಬಂದಾಗ ನಮ್ಮ ಹಾಗೆ ಒಬ್ಬ ಸಾಧಾರಣ ವ್ಯಕ್ತಿ, ಆದ್ರೆ ಅವನಲ್ಲಿ ಕೆಲವೊಂದು ವಿಶೇಷ ಗುಣಗಳನ್ನ ಅವನು ಬೆಳೆಸ್ಕೊಂಡ, ಆ ಮೂಲಕ ಅವನು ದೇವರಾದ. ಹಾಗೆ ಅಂತ ಅದೇ ರೀತಿ ನಾವು ಕೂಡ ಅಂತಹ ಒಂದು ವಿಶೇಷ, ಅಂದ್ರೆ ಹಿಮಾಲಯಕ್ಕೆ ಹೋಗಿ ನಾನು ತಪಸ್ಸನ್ನ ಮಾಡ್ತೀನಿ, ಸಿದ್ಧಿಗಳನ್ನ ಪಡಿತೀನಿ, ಆ ಮೂಲಕ ನಾನು ದೇವರಾಗ್ತೀನಿ ಅಂತ ಯೋಚನೆ ಮಾಡುವಂಥದ್ದು. ಅಥವಾ ವೇದಗಳನ್ನ ಅಧ್ಯಯನ ಮಾಡ್ತೀನಿ, ಜ್ಞಾನವನ್ನ ಬೆಳೆಸ್ಕೊಳ್ತೀನಿ, ನಾನು ದೇವರಾಗ್ತೀನಿ. ಅದೇ ಇದನ್ನೆಲ್ಲ ಮಾಡಿ ಭಗವಂತ ಅವನು ದೇವರಾಗಿದ್ದಾನೆ. ಅದಕ್ಕೆ ಮುಂಚೆ ಅವನು ಕೂಡ ಮನುಷ್ಯರಾಗಿದ್ದ, ಆದ್ರೆ ಅವನು ಕೂಡ ನಮ್ಮ ಹಾಗೆಯೇ ಇದ್ದ, ಅವನು ಕೂಡ ಮಾಯೆಯ ಹಿಡಿತದಲ್ಲಿ ಇದ್ದ ಅಂತ ಹೇಳುವಂಥದ್ದು. ಅಂದ್ರೆ ಭಗವಂತ ಮಾಯೆಯ ವಶಕ್ಕೆ ಅವನು ಕೂಡ ಬರ್ತಾನೆ ಅಂತ ಹೇಳುವಂಥದ್ದು. ಅಂದ್ರೆ ಈಗ ನಾವು ನೋಡ್ತೀವಿ, ಕೃಷ್ಣ ಅವನು ದೇವಕಿ ದೇವಕಿ ಮತ್ತೆ ವಸುದೇವನಿಗೆ ಅವರ ಒಂದು ಗರ್ಭದಿಂದ ಜನಿಸಿದ ಅನ್ನುವಂಥದ್ದು, ಮತ್ತೆ ಅವನ ಕಾಲಿಗೆ ಪೆಟ್ಟಾಗಿ ಅವನು ದೇಹತ್ಯಾಗ ಮಾಡಿದ ಅನ್ನುವಂಥದ್ದು. ಅಂದ್ರೆ ನಮ್ಮ ಹಾಗೆ ಅವರನ್ನ ಹೋಲಿಸಿ ಹೇಳುವಂಥದ್ದು. ಅದನ್ನೇ ನಾವು ನೋಡ್ತೀವಿ ಒಂದು ಮಹಾಭಾರತದ ಸಂದರ್ಭದಲ್ಲಿ. ಅಂದ್ರೆ ಅಲ್ಲಿ ನಾವು ನೋಡ್ತೀವಿ ಎಲ್ಲ ಕೌರವರು ಕೂಡ ಕೃಷ್ಣನ ನೋಡ್ತಾ ಇದ್ದಾರೆ, ಅವನ ಜೊತೆ ಅವರು ಸಂಪರ್ಕವನ್ನು ಏರ್ಪಡಿಸ್ಕೊಂಡಿದ್ದಾರೆ, ಅವನನ್ನ ಭಗವಂತ ದೇವೋತ್ತಮ ಪರಮಪುರುಷನ ಜೊತೆ ಅವರು ಮುಖಾಮುಖಿಯಾಗಿ ನೋಡ್ತಾ ಇದ್ದಾರೆ. ಆದ್ರೂ ಕೂಡ ಅವರು ಅವನನ್ನ ತಿಳ್ಕೊಳ್ಳಿಲ್ಲ, ಅವನನ್ನ ಒಬ್ಬ ಸಾಧಾರಣ ಮನುಷ್ಯ ಅಂತ ಅವರು ಭಾವಿಸಿದ್ರು. ಆ ಕಾರಣದಿಂದ ಅಂದ್ರೆ ನಮಗೂ ಕೂಡ ಹಾಗೆ ಭಗವಂತ ನೇರವಾಗಿ ನಮ್ ಕಣ್ಣೆದ್ರೆ ಬಂದು ಬಿಟ್ರು ಕೂಡ ಅವನನ್ನ ತಿಳ್ಕೊಳ್ಳುವಂತಹ ಒಂದು ಶಕ್ತಿ ನಮಗಿಲ್ಲ ಅಂತಂದ್ರೆ, ನಾವು ಅಜ್ಞಾನದಲ್ಲಿ ಇದೀವಿ ಅಂತಂದ್ರೆ ಮತ್ತೆ ಭಗವಂತನನ್ನ ಅಂದ್ರೆ ಅವನ ಒಂದು ದರ್ಶನ ಪಡೆದ ಪ್ರಯೋಜನ ನಮ್ಗೆ ಸಿಗೋದಿಲ್ಲ ಅಂತ. ಹಾಗೆ ಆದ್ರೆ ಪಾಂಡವರಿಗೆ ಭಗವಂತನ ಒಂದು ವಿಶೇಷತೆ ಗೊತ್ತಿತ್ತು. ಆ ಕಾರಣದಿಂದ ಅವರು ಆ ಭಗವಂತನ ಒಂದು ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ಮತ್ತೆ ಆ ಭಗವಂತನ ಒಂದು ಸಾನ್ನಿಧ್ಯ ಅವ್ರಿಗೆ ಸಿಕ್ತು. ಹಾಗೆ ಇಲ್ಲಿ ಹೇಳ್ತಾ ಇರುವಂತದ್ದು, ಯಾರು ಮಾಯಾ ಅಪಹೃತ ಜ್ಞಾನಿಗಳಿದ್ದಾರೆ ಅವರು ಭಗವಂತನನ್ನ ಸಾಧಾರಣ ವ್ಯಕ್ತಿ ಅಂತ ಕಾಣ್ತಾರೆ. ಅಂದ್ರೆ ಅವರು ಅಸುರರು, ನರಾದವರು, ಇಂಥವರು ಭಗವಂತನನ್ನ ಸಾಧಾರಣ ಮನುಷ್ಯ ಅಂತ. ಈಗ ನಾವು ನೋಡ್ತೀವಿ ಶಿಶುಪಾಲ, ಭಗವಂತನನ್ನ ಅವನು 101 ಬಾರಿ ತಪ್ಪು ಮಾಡೋದು ಅಂತಂದ್ರೆ ಅಷ್ಟು ಬಾರಿ ಅವನನ್ನ ಒಬ್ಬ ಸಾಧಾರಣ ವ್ಯಕ್ತಿಯ ರೂಪದಲ್ಲಿ ಕಂಡು ಅವನನ್ನ ಹಳಿದು ಮಾತಾಡುವಂಥದ್ದು. ಇವೆಲ್ಲವೂ ಕೂಡ ಅಜ್ಞಾನ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಗಾಢ ಅಂಧಕಾರದಲ್ಲಿ ಇರುವಂತವ್ರು ಮತ್ತಷ್ಟು ನರಕ ಲೋಕಗಳು, ಅಂದ್ರೆ ಈ ಒಂದು ಬ್ರಹ್ಮಾಂಡದಲ್ಲಿಯೇ ಅತಿ ಅಂಧಕಾರ ಪ್ರದೇಶ ಆದಂತಹ ಒಂದು ಅದೋ ಲೋಕಗಳಿಗೆ ಹೋಗ್ತಾರೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಈ ಒಂದು 9ನೆಯ ಮಂತ್ರ ನಾವು ಇಲ್ಲಿಗೆ ಮುಗಿಸಿದ್ದೀವಿ.
ಓಕೆ, ಈಗ ಈ ಒಂದು ಕ್ಲಾಸ್ ಇವತ್ತು ಏನ್ ನಡೀತು ಅದರಲ್ಲಿ ಏನು ವಿಷಯ ತಿಳ್ಕೊಂಡ್ವಿ? ಹರೇ ಕೃಷ್ಣ. ಹರೇ ಕೃಷ್ಣ ಯಾರಿಗ ಮಾತಾಜಿ. ಹಾ ಮಾತಾಜಿ ಮಾತಾಜಿ. ರೇಖಾ ಮಾತಾಡ್ತೀನಿ. ಮಾತಾಜಿ ಥರ್ಡ್ ಲೆವೆಲ್ ಬೇರೆ ಒಂದು ಕ್ಲಾಸಸ್ ಅಲ್ಲಿ ಇದೆಯಲ್ಲ ಮಾತಾಜಿ, ಬೇರೆ ಗ್ರೂಪ್ ಯಾವ್ದು ಮಾತಾಜಿ? ಮಾಡಿದಾರಲ್ಲ ಮಾತಾಜಿ. ಹಾ ಮಾತಾಜಿ, ಇದೆ ಥರ್ಡ್ ಲೆವೆಲ್ ಮಾತಾಜಿ. ಇಲ್ಲ ಮಾತಾಜಿ, ಇನ್ನೊಂದು ಗ್ರೂಪ್ ಅಲ್ಲಿ ಇದೀವಿ ಮಾತಾಜಿ, ಎಲ್ಲರೂ ಡಿಸ್ಕಸ್ ಮಾಡಕ್ಕೆ. ಅದು ಕೂಡ 8 o'clock ಇದೆ, ಇದು ಕೂಡ 8 o'clock ಇದೆ ಮಾತಾಜಿ. ಅದು 8 ಅಂದ್ರೆ ಲೆವೆಲ್ 4 ಅಲ್ವಾ ಮಾತಾಜಿ? ಲೆವೆಲ್ ಹರೇ 3ನೇ ಮಾತಾಜಿ. ಇಲ್ಲ ಮಾತಾಜಿ, ಲೆವೆಲ್ 3 2 ಗಂಟೆಗಿದೆ ಮಾತಾಜಿ. ಭಕ್ತಿ ರಸಾಮೃತ ಸಿಂಧುನ ಮಾತಾಜಿ. ಅಲ್ಲ ಮಾತಾಜಿ, ಇದು ಈಶೋಪನಿಷತ್ತು. ಅಂದ್ರೆ ಅದು ಮಾತಾಜಿ ಬೇರೆ ಬೇರೆ ಅಲ್ಲ ಟೈಮಿಂಗ್ಸ್ ಅಲ್ಲಿ ಮಾತಾಜಿ, ನಡೀತಿದೆ. 8 ಗಂಟೆಗೆ ಡಿಸ್ಕಷನ್ ಕ್ಲಾಸ್ ಅಂದ್ರಲ್ಲ, ಆ ಸೌಮ್ಯ ಭಕ್ತಿ ಮಾತಾಜಿ ವೃಕ್ಷ, ನಡೀತಾರಲ್ಲ, ಅದು ಭಕ್ತಿ ಹಾ ವೃಕ್ಷ. ಮಾತಾಜಿ. ಭಕ್ತಿ ವೃಕ್ಷ ಮಾತಾಜಿ. ಅದು ಲೆವೆಲ್ 3 ನಲ್ಲಿರೋದು ಭಕ್ತಿ ವೃಕ್ಷ, 8 ಗಂಟೆಗೆ ಇರೋದು. ಹಾ ಮಾತಾಜಿ. ಇದು ಈಗ ಮಾತಾಜಿ ಈ ಕ್ಲಾಸ್ ಇದೇ ಇದು ಫಸ್ಟ್ ಲೆವೆಲ್ ಟೈಮ್ ನಾನು 3. ಅಟೆಂಡ್ ಮಾಡೋದು. ನೀವ್ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದಾ ಮಾತಾಜಿ? ಹಾ ಮಾತಾಜಿ. ಮಾತಾಜಿ, ನಿಮ್ದು ಲೆವೆಲ್ 3 ಆಯ್ತಲ್ವಾ? ಈಶೋಪನಿಷತ್ ಎಲ್ಲ ಮುಗ್ದು ನೀವು ಲೆವೆಲ್ 4. ನಮ್ದು ಲೆವೆಲ್ 3 ಆಯ್ತು ಮಾತಾಜಿ ನಮ್ದು. ಹಾ, ನೀವು ಎಕ್ಸಾಮ್ ಕೊಟ್ಬಿಟ್ಟು ಲೆವೆಲ್ 4 ಹೋಗ್ಬೇಕು ಮಾತಾಜಿ. ನೀವು ಪ್ರೆಸೆಂಟೇಶನ್ ಮಾಡೋದಕ್ಕೆ ಹೋಗ್ಬೇಕು ನೆಕ್ಸ್ಟ್. ಆಯ್ತು ಮಾತಾಜಿ ನಮ್ದು. ಪ್ರೆಸೆಂಟೇಶನ್ಗೆ ಇವಾಗ ನೀವು ಗ್ರೂಪ್ 4 ಹೋಗಿದ್ದೀರಾ ಮಾತಾಜಿ? ಹಾ ಮಾತಾಜಿ. ಹೋಗಿದ್ದೀರಲ್ವಾ? ಜಾಯಿನ್ ಮಾಡಿದ್ದಾರೆ. ಓಕೆ ಮಾತಾಜಿ. ಅಂದ್ರೆ ನೀವು ಮತ್ತೆ ಮಾತಾಜಿ ರಿಪೀಟ್ ಕೇಳ್ತಾ ಇದ್ದೀರಾ? ಅಟೆಂಡ್ ಮಾಡ್ಕೊಂಡ್ರೆ ಏನು ಹೌದು ಪ್ರಾಬ್ಲಮ್ ಹೌದು ಇಲ್ಲ. ಮಾತಾಜಿ. ಪರವಾಗಿಲ್ಲ ಮಾತಾಜಿ, ಅಟೆಂಡ್ ಮಾಡಬಹುದು, ಅಟೆಂಡ್ ಹಾ, ಮಾಡಬಹುದು. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಯಾರು ಹೇಳ್ತೀರಾ ಇವತ್ತಿನ ಒಂದು ಮಂತ್ರದಲ್ಲಿ ನಾವು ಏನು ವಿಷಯ ತಿಳಿದ್ವಿ, ಏನು ನಾವು ಅರ್ಥ ಮಾಡ್ಕೊಂಡ್ವಿ ಅಂತ? ಹರೇ ಕೃಷ್ಣ ಮಾತಾಜಿ. ವಿದ್ಯೆ ಅಂದ್ರೆ ಹಾ ಏನು, ಮಾತಾಜಿ. ಅವಿದ್ಯೆ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಈ ಭೌತಿಕ ಪ್ರಪಂಚದಲ್ಲಿ ಎಲ್ರೂನು ವಿದ್ಯೆ ವಿದ್ಯೆ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ, ಅದು ಅವಿದ್ಯೆ. ಈ ಯಾವ್ದು ಆಧ್ಯಾತ್ಮಿಕ ಜ್ಞಾನದಲ್ಲಿ ನಾವು ಯಾವ ವಿದ್ಯೆಯನ್ನ ಪಡಿತೀರೋ ಅದೇ ವಿದ್ಯೆ ಅಂತ ಅರ್ಥ ಆಯ್ತು ಮಾತಾಜಿ. ಈ ಭೌತಿಕ ಪ್ರಪಂಚದಲ್ಲಿ ವಿದ್ಯೆ ಅಂತ ಹೇಳ್ಬಿಟ್ಟು ಯಾರು ಅದ್ರ ಹಿಂದೆ ಓಡ್ತಾ ಇದ್ದಾರೆ, ಅವರೆಲ್ಲ ಅವ್ರ ಇಂದ್ರಿಯ ತೃಪ್ತಿಗೋಸ್ಕರ ಓಡ್ತಾ ಇದ್ದಾರೆ. ಮತ್ತೆ ಅವರು ಜನನ ಮರಣ ಚಕ್ರಗಳಿಗೆ ಸಿಕ್ಕಾಕೊಂತಾರೆ. ಇನ್ನು ಅಂಧಕಾರ ಪ್ರದೇಶಗಳಿಗೆ ಕೂಡ ಅವರು ಈ ವಿದ್ಯೆ ಅಂತ ನಾವು ವಿದ್ಯಾವಂತರು ಅಂತ ಹೇಳೋರೆಲ್ಲ ಇನ್ನೂ ಕೀಳು ಜನ್ಮಗಳಿಗೆ ಕೂಡ ಹೋಗ್ತಾರೆ ಅಂತ ಅರ್ಥ ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಪ್ರಭುಜಿ ಹೇಳ್ತಾ ಇದ್ರು, ಕಸಾಯಿಖಾನೆಗೆ ಹೋಗ್ತಾ ಇದ್ದಾರೆ, ನಿಮ್ಮ ಮಕ್ಕಳನ್ನ ನೀವು ಸ್ಕೂಲ್ ಕಳಿಸ್ತಿಲ್ಲ, ಕಸಾಯಿಖಾನೆಗೆ ಕಳಿಸ್ತಾ ಇದ್ದೀರಾ ಅಂತ. ಯಾಕೆ ಪ್ರಭುಪಾದ್ರು ಹಾಗೆ ಹೇಳ್ತಾ ಇದ್ರು ಅಂತಂದ್ರೆ, ಅವರು ಆ ಒಂದು ಶಿಕ್ಷಣ ಪಡೆದು ಹೊರಗಡೆ ಬಂದ್ಮೇಲೆ ಯಾವ ರೀತಿ ಇರ್ತಾರೆ ಅಂತಂದ್ರೆ, ಇಂದ್ರಿಯದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ತೊಡಗೋದಕ್ಕೆ ಅವ್ರಿಗೆ ಆಸಕ್ತಿ ಬಂದಿರುತ್ತೆ. ಮತ್ತೆ ಅವರು ಅಂತಹ ಆಸಕ್ತಿ ಪಡೆದಂತವ್ರು ಏನ್ ಮಾಡ್ತಾರೆ, ಎಲ್ಲ ಪಾಪ ಕಾರ್ಯಗಳನ್ನ, ತಮೋಗುಣ ರಜಗುಣದಲ್ಲಿ ಅವರು ಎಲ್ಲ ಬೇಡದ ಕಾರ್ಯಗಳನ್ನ ಮಾಡ್ತಾರೆ. ಮತ್ತೆ ಮುಂದಿನ ಜನ್ಮ ಅನ್ನುವಂಥದ್ದು ಪ್ರಾಣಿ ಜನ್ಮನೇ ಸಿಗುತ್ತೆ ಅನ್ನುವಂಥದ್ದು. ಅಂದ್ರೆ ಮುಂದಿನ ಜನ್ಮ ಪ್ರಾಣಿ ಜನ್ಮ ಸಿಕ್ಕಿದ್ರೆ ಅವ್ರನ್ನೆಲ್ಲ ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಕಸಾಯಿಖಾನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ನೀವೀಗಿಂದಲೇ ಅವ್ರನ್ನ ಕಸಾಯಿಖಾನೆಗೆ ಹೋಗೋದಕ್ಕೆ ತಯಾರಿ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು. ಹಾಗೆ ಅಜ್ಞಾನ ಅನ್ನುವಂಥದ್ದು, ಇನ್ನೂ ಅಂಧಕಾರ ಅನ್ನುವಂಥದ್ದು ಈ ವಿದ್ಯೆ ಅನ್ನೋ ಹೆಸರಿನಲ್ಲಿ ಜನರ ದಾರಿ ತಪ್ಪಿಸ್ತಾ ಇದೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಏನಾದ್ರು ಹರೇ ಕೃಷ್ಣ ಮಾತಾಜಿ. ವಿದ್ಯೆ ಕಲ್ತ್ರುನು ಅಜ್ಞಾನದಲ್ಲಿ ತೊಡಗಿದ್ರೆ ಅವರು ವಿದ್ಯೆ ಕಲಿದಿರೋರ್ಗಿಂತ ಕಡೆ ಅಂತ ಹೇಳ್ಬೋದಲ್ವಾ ಮಾತಾಜಿ? ಅದೇ ಮಾತಾಜಿ, ನೀವು ಇವಾಗ ಕರೆಕ್ಟ್ ಆಗಿ ಹೇಳಿದ್ರಿ. ಇದೇ ಅದ ಒಂದು ಅನುವಾದದ ಅರ್ಥ. ಅಂದ್ರೆ ಯಾರು ವಿದ್ಯಾವಂತರು ಅಂತ ನಾವು ಹೇಳ್ತಾ ಇದೀವಿ, ಅವರು ಓದದೇ ಇರೋರ್ಗಿಂತ ಕೀಳು ಅಂತ ಜ್ಞಾನ ಆಯ್ತು. ಬೆಳೆಸ್ಕೊಂಡೇ ಇದ್ರೆ ಹಾ, ಅವ್ರು ನಿಜವಾದ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಪಡ್ಕೊಂಡಿಲ್ಲ ಅಂತಂದ್ರೆ, ಯಾರು ಅವಿದ್ಯಾವಂತರು ಅಂತ ನಾವು ಕರಿತಾ ಇದೀವಿ ಅವ್ರಿಗಿಂತ ಕೀಳಾದ್ರು ಇವರು ಅಂತ. ಓಕೆ, ಇನ್ನ ನೆಕ್ಸ್ಟ್ ನಾಳೆ ಒಂದು ಅಧ್ಯಾಯದಲ್ಲೂ ಅಂದ್ರೆ ಮಂತ್ರದಲ್ಲೂ ಕೂಡ ನಾವು ವಿದ್ಯೆ ಬಗ್ಗೆನೇ ಮಾತಾಡ್ತೀವಿ. ಆದ್ರೆ ಅಲ್ಲಿ ಬೇರೆ ಕಾಂಟೆಸ್ಟ್ ಬರುತ್ತೆ, ನಾವು ನೋಡೋಣ ಅಲ್ಲಿ ಏನ್ ಬರುತ್ತೆ ಅಂತ. ಬೇರೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಹೇಳ್ಬೋದು, ಅಥವಾ ನಿಮ್ಮ ಒಂದು ರಿಯಲೈಸೇಷನ್ಸ್ ಏನಾದ್ರು ಇದ್ರೆ ಹಂಚ್ಕೋಬಹುದು. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಈ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು.
ಹರೇ ಕೃಷ್ಣ ಹರೇ ಕೃಷ್ಣ. ಹಾಗಾದ್ರೆ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸೊ ಎಂಡ್ ಮಾಡೋಣ.